ಓಕೆ ಮಾತಾಜಿ, ಥ್ಯಾಂಕ್ ಯು. ಹರೇ ಕೃಷ್ಣ. ಕೋಸ್ಟ್ ಮಾಡಿ ಮಾತಾಜಿ, ಶೇರಿಂಗ್. ಥ್ಯಾಂಕ್ ಯು. ಮಾಡಿದೆ ಮಾತಾಜಿ. ಓಕೆ ಮಾತಾಜಿ, ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವಿ ಸರಸ್ವತಿ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವೆಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद. हरे कृष्णा कृष्ण कृष्णा हरे हरे, हरे राम 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 हरे हरे. हरे कृष्णा कृष्ण कृष्णा हरे हरे, हरे राम 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 हरे हरे. हरे कृष्णा कृष्ण कृष्णा हरे हरे, हरे राम 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 हरे हरे. राधा गोविंद की जय. जगत गुरु श्रील प्रभुपाद की जय. ಹರೇ ಕೃಷ್ಣ. ಮೊದಲನೆಯ ಸ್ಕಂದದ 15ನೇ ಅಧ್ಯಾಯದ ಶ್ಲೋಕ 17. ಸೌತ್ಯೇರುತ ಕುಮತಿನಾತ್ಮದ ಈಶ್ವರೋ ಮೇ ಯತ್ಪಾದ ಪದ್ಮಾಮ ಭವಾಯ ಭಜಂತಿ ಭವ್ಯ ಮಾಂ ಶ್ರಾಂತವಾಹ ಮರಯೋ ರಥಿನೋ ಭುವಿಷ್ಟಂ ನಾ ಪ್ರಾಹರನ್ ಎದನು ಭಾವನಿರಸ್ತಚಿತ್ತ. ಸೌತ್ಯೆ ಸಾರಥ್ಯದಲ್ಲಿ ರಥ ತೊಡಗಿದನು. ಕುಮತಿನ ಕೆಟ್ಟ ಪ್ರಜ್ಞೆಯಿಂದ ಆತ್ಮದ ಮೋಕ್ಷದಾಯಕನು ಈಶ್ವರ ಪರಮಪ್ರಭುವು ಮೇ ನನ್ನ ಎತ್ ಯಾರ ಪಾದಪದ್ಮಂ ಪಾದಕಮಲವನ್ನು ಅಭವಾಯ ಮೋಕ್ಷದ ವಿಚಾರದಲ್ಲಿ ಭಜಂತಿ ಸೇವೆ ಸಲ್ಲಿಸುತ್ತಾರೆ ಭವ್ಯ ಬುದ್ಧಿವಂತ ವರ್ಗದ ಜನರು ಮಾಂ ನನ್ನನ್ನು ಶ್ರಾಂತ ಬಾಯಾರಿದ ವಾಹಂ ಕುದುರೆಗಳುಳ್ಳ ಆರಯಃ ಶತ್ರುಗಳು ರಥಿನಃ ಮಹಾಸೇನಾನಿಗಳಾದ ಭುವಿಷ್ಠಂ ನೆಲದ ಮೇಲೆ ನಿಂತಿದ್ದ ನಾ ಪ್ರಾಹರನ್ ಒಡೆಯಲಿಲ್ಲ ಯತ್ ಯಾರ ಅನುಭಾವ ಅನುಗ್ರಹದಿಂದ
ನಿರಸ್ತ ನಿಶ್ಚೇಷ್ಟಿತವಾದ ಚಿತ್ತ ಮನಸ್ಸುಳ್ಳ. ಅನುವಾದ: ಬಾಯಾರಿದ ಕುದುರೆಗಳಿಗೆ ನೀರು ಕುಡಿಸಲೆಂದು ನಾನು ರಥದಿಂದ ಕೆಳಗಿಳಿದಾಗಲೂ ಶತ್ರುಗಳು ನನ್ನನ್ನು ಕೊಲ್ಲದೆ ಹೋದುದಕ್ಕೆ ಪ್ರಭುವಿನ ದಯೆಯೇ ಕಾರಣ. ಲೋಕದ ಮಹಾ ವ್ಯಕ್ತಿಗಳೆಲ್ಲರೂ ಮೋಕ್ಷ ಪಡೆಯಲೆಂದು ಅವನನ್ನು ಆರಾಧಿಸುತ್ತಾರೆ. ನಾನಾದರೂ ಪ್ರಭುವಿನ ಈ ಗುರುತ್ವವನ್ನು ಅರಿಯದೆ ಅವನನ್ನು ನನ್ನ ರಥ ನಡೆಸುವ ಸಾರಥಿಯನ್ನಾಗಿ ಮಾಡಿಕೊಳ್ಳುವ ಧಾರ್ಷ್ಟ್ಯವನ್ನು ತೋರಿಸಿದೆನು. ಭಾವಾರ್ಥ: ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನನ್ನು ನಿರಾಕಾರವಾದಿಗಳು, ಭಗವದ್ಭಕ್ತರು ಇಬ್ಬರೂ ಪೂಜಿಸುತ್ತಾರೆ. ಸಚ್ಚಿತ್ ಆನಂದವಾದ ಅವನ ದಿವ್ಯ ದೇಹದಿಂದ ಹೊರಹೊಮ್ಮುವ ಕಾಂತಿಯನ್ನ ನಿರಾಕಾರವಾದಿಗಳು ಪೂಜಿಸುತ್ತಾರೆ. ಭಕ್ತರಾದರೂ ಅವನನ್ನು ದೇವೋತ್ತಮ ಪರಮಪುರುಷನೆಂದು ಆರಾಧಿಸುತ್ತಾರೆ. ನಿರೀಶ್ವರವಾದಿಗಳಿಗಿಂತ ಕೆಳಗಿನ ಹಂತದಲ್ಲಿರುವವರು ಕೂಡ ಅವನೊಬ್ಬ ಐತಿಹಾಸಿಕ ಮಹಾಪುರುಷನೆಂದು ಪರಿಗಣಿಸುತ್ತಾರೆ. ಪ್ರಭುವು ತನ್ನ ಅಲೌಕಿಕ ವ್ಯವಹಾರಗಳಿಂದ ಪ್ರತಿಯೊಬ್ಬರನ್ನು ಆಕರ್ಷಿಸುವ ಸಲುವಾಗಿಯೇ ಅವತರಿಸುತ್ತಾನೆ. ಅತ್ಯಂತ ಪರಿಪೂರ್ಣ ಪ್ರಭುವಾಗಿ, ಗೆಳೆಯನಾಗಿ, ಪುತ್ರನಾಗಿ, ಪ್ರಿಯಕರನಾಗಿ ಅವನು ಪಾತ್ರವಹಿಸುತ್ತಾನೆ. ಅರ್ಜುನನೊಂದಿಗೆ ಅವನು ಇಟ್ಟುಕೊಂಡಿದ್ದ ಅಲೌಕಿಕ ಸಂಬಂಧವು ಗೆಳೆತನದ್ದು. ಆದ್ದರಿಂದ ಅತ್ಯಂತ ಪರಿಪೂರ್ಣ ಗೆಳೆಯನಾಗಿ ಪ್ರಭುವು ಅದನ್ನು ನಿರ್ವಹಿಸಿದನು. ತನ್ನ ತಂದೆ ತಾಯಿಯರೊಂದಿಗೆ, ಗೆಳತಿಯರೊಂದಿಗೆ, ಪತ್ನಿಯರೊಂದಿಗೆ ವರ್ತಿಸಿದಂತೆಯೇ ಇಲ್ಲೂ ಪರಿಪೂರ್ಣತೆಯಿಂದ ವರ್ತಿಸಿದನು. ಇಂತಹ ಅಲೌಕಿಕ ಸಂಬಂಧದಲ್ಲಿ ವಿರಹಿಸುವ ಭಕ್ತನು ಪ್ರಭುವಿನ ಅಂತರಂಗ ಶಕ್ತಿಯಿಂದಾಗಿ ತನ್ನ ಗೆಳೆಯ ಅಥವಾ ಪುತ್ರನು ಮಾಡುವ ಹಲವು ಲೀಲೆಗಳಿಂದ ಕೆಲವು ಸಲ ತಬ್ಬಿಬ್ಬುಗೊಂಡರೂ ಅವನು ದೇವೋತ್ತಮ ಪರಮಪುರುಷನೆಂಬುದನ್ನು ಮರೆಯುತ್ತಾನೆ. ಪ್ರಭುವು ನಿರ್ಗಮಿಸಿದ ಮೇಲೆ ಅರ್ಜುನನಿಗೆ ತನ್ನ ಪರಮ ಸಖನ ನಿಜ ಸ್ವರೂಪದ ಅರಿವಾಯಿತು. ಆದರೆ ಅವನೇನು ತಪ್ಪಾಗಿ ನಡೆದುಕೊಂಡಿರಲಿಲ್ಲ, ಪ್ರಭುವನ್ನು ಅಗೌರವದಿಂದ ಕಾಣಲಿಲ್ಲ. ಬುದ್ಧಿವಂತರು ಅರ್ಜುನನಂತಹ ಪರಿಶುದ್ಧ ನಿರ್ಮಲ ಭಕ್ತರಂತೆ ಪ್ರಭುವಿನ ದಿವ್ಯ ವರ್ತನೆಯಿಂದ ಆಕರ್ಷಿತರಾಗುತ್ತಾರೆ. ರಣರಂಗದಲ್ಲಿ ನೀರಿಗೆ ಅಭಾವವಿರುವುದು ಎಲ್ಲರಿಗೂ ತಿಳಿದ ಸಂಗತಿಯೇ. ಅಲ್ಲಿ ನೀರು ದೊರೆಯುವುದೇ ತುಂಬ ಅಪರೂಪ. ರಣರಂಗದಲ್ಲಿ ಒಂದೇ ಸಮನೆ ಬಳಲಿದ ಯೋಧರಿಗೂ ಪ್ರಾಣಿಗಳಿಗೂ ಬಾಯಾರಿಕೆಯನ್ನ ಹೋಗಲಾಡಿಸಿಕೊಳ್ಳಲು ನೀರು ಬೇಕೇ ಬೇಕು. ಗಾಯಗೊಂಡ ಯೋಧರು, ಸೇನಾನಿಗಳು ಮರಣ ಸಮಯದಲ್ಲಿ ತುಂಬ ಬಾಯಾರಿ ನೀರಿಗಾಗಿ ಹಾತೊರೆಯುತ್ತಾರೆ. ಕೆಲವು ವೇಳೆ ಒಂದು ಹನಿ ನೀರು ಸಿಕ್ಕದೆ ಸತ್ತು ಹೋಗುವುದು ಅನಿವಾರ್ಯವಾಗುತ್ತದೆ. ಆದರೆ ಕುರುಕ್ಷೇತ್ರ ಯುದ್ಧ ಸಮಯದಲ್ಲಿ ನೆಲವನ್ನು ಕೊರೆದು ಜಲಾಭಾವವನ್ನು ಹೋಗಲಾಡಿಸಿಕೊಳ್ಳಲಾಗುತ್ತಿತ್ತು. ಸರಿಯಾಗಿ ನೆಲವನ್ನು ಕೊರೆಯುವ ಸೌಲಭ್ಯವಿರುವ ಪಕ್ಷದಲ್ಲಿ ಭಗವತ್ ಕೃಪೆಯಿಂದ ಯಾವ ಸ್ಥಳದಲ್ಲಿ ಬೇಕಾದರೂ ನೀರನ್ನು ಪಡೆಯಬಹುದು. ಇಂದು ನೀರಿಗಾಗಿ ಭೂಮಿಯನ್ನು ಕೊರೆಯುವುದು ಇದೇ ತತ್ವದ ಮೇಲೆ. ಆದರೆ ಆಧುನಿಕ ಇಂಜಿನಿಯರರು ಕೊರೆದಲ್ಲೆಲ್ಲ ನೀರು ಬಂದು ಬಿಡುವುದಿಲ್ಲ. ಪಾಂಡವರ ಕಾಲದಲ್ಲಿ ಅರ್ಜುನನಂತಹ ವೀರರು ಹರಿತವಾದ ಒಂದು ಬಾಣವನ್ನು ಭೂಮಿಗೆ ಹೊಡೆದು ಕೆಳಗಿನ ಗಟ್ಟಿ ನೆಲದೊಳಗಿಂದ ತಿಳಿಯಾದ ನೀರು ತತ್ಕ್ಷಣವೇ ಮೇಲಕ್ಕೆ ಚಿಮ್ಮಿ ಬರುವಂತೆ ಮಾಡಿ ತಮಗೂ ಕುದುರೆಗಳಿಗೂ ಒದಗಿಸುತ್ತಿದ್ದರು. ಈ ವಿಧಾನವನ್ನು ಆಧುನಿಕ ವಿಜ್ಞಾನಿಗಳು ಇನ್ನೂ ಕಲಿಯಬೇಕಾಗಿದೆ. ಶ್ಲೋಕ 18. ದಾರು ರುಚಿರಸ್ಮಿತ ಶೋಭಿತಾನಿ ಹೇ ಪಾರ್ಥ ಹೇ ಅರ್ಜುನ ಸಖೇ ಕುರು ನಂದನೇತಿ ಸಂಜಲ್ಪತಾನಿ ನರದೇವರುದಿ ಸ್ಪೃಶಾನಿ ಸ್ಮೃತು ಲುಠಂತಿ ಹೃದಯಂ ಮಮ ಮಾಧವಸ್ಯ. ನರ್ಮಾಣಿ ಹಾಸ್ಯದ ಸಂಭಾಷಣೆಗಳು, ಉದಾರ ಬಹು ಸ್ಪಷ್ಟ ಮಾತುಗಳ, ರುಚಿರ ಪ್ರಸನ್ನವಾದ, ಸ್ಮಿತ ಶೋಭಿತಾನಿ ನಗು ಮುಖದಿಂದ ಅಲಂಕೃತವಾದ. ಹೇ ಪಾರ್ಥ ಪೃಥೆಯ ಮಗನಾದ ಅರ್ಜುನನೇ, ಹೇ ಅರ್ಜುನನೇ, ಸಖೇ ಸ್ನೇಹಿತನೇ, ಕುರುನಂದನ ಕುರುವಂಶಜನೇ, ಇತ್ಯಾದಿ
ಸಂಜಲ್ಪಿತಾನಿ. ಅಂತಹ ಸಂಭಾಷಣೆಗಳು. ನರದೇವ, ಓ ರಾಜನೇ, ಹೃದಯದಲ್ಲಿ ಸ್ಪೃಶಾನಿ, ಸ್ಪರ್ಶಿಯಾಗಿ, ಸ್ಮರ್ತು, ಅವನ್ನು ನೆನಪಿಸಿಕೊಳ್ಳುವುದರಿಂದ, ಲುಟಂತಿ, ಭಾವೋದ್ವೇಗಗೊಳಿಸುತ್ತದೆ. ಹೃದಯ ಮತ್ತು ಆತ್ಮವನ್ನು, ಮಮ, ನನ್ನ, ಮಾಧವಸ್ಯ, ಮಾಧವನ. ಅನುವಾದ: ರಾಜನೇ, ಅವನ ಹಾಸ್ಯ ಪೂರ್ಣವಾದ ನಿರ್ಭಿಡೆಯಾದ ಮಾತುಗಳು ಮಂದಹಾಸದಿಂದ ಕೂಡಿ ತುಂಬ ಹಿತವಾಗಿರುತ್ತಿದ್ದವು. ನನ್ನನ್ನು ಅವನು ಪ್ರೀತಿಯಿಂದ ಪಾರ್ಥ, ಗೆಳೆಯ, ಕುರುನಂದನ ಎಂದು ಸಂಬೋಧಿಸುತ್ತಿದ್ದನು. ಹೃದಯ ಸ್ಪರ್ಶಿಯಾದ ಆ ಮಾತುಗಳನ್ನು ನೆನೆದು ನಾನೀಗ ಪರವಶನಾಗುತ್ತಿದ್ದೇನೆ. ಶ್ಲೋಕ 19. ಶಯ್ಯಾಸನಾಟ ವಿಕತ್ತ ಭೋಜನಾದಿ ಶ್ವೈಕ್ಯಾದ್ವಯಸ್ಯ ಋತುವಾನಿತಿ ವಿಪ್ರಲಬ್ಧ ಸಖೇವ ಪಿತೃವತ್ತನಯಸ್ಯ ಸರ್ವಂ ಸೇಹೇ ಮಹಾನ್ ಮಹಿಂತಯಾ ಕುಮೇತೇರಘಮ್ಮೆ. ಶ್ಲೋಕ 19. ಶಯ್ಯ, ಹಾಸಿಗೆಯಲ್ಲಿ ನಿದ್ರಿಸುವಾಗ, ಆಸನ, ಪೀಠದಲ್ಲಿ ಕುಳಿತಾಗ, ಆಟನ, ಓಡಾಡುವಾಗ, ವಿಕತ್ತನ, ಆತ್ಮ ಪ್ರಶಂಸೆಯಲ್ಲಿ, ಭೋಜನ, ಒಟ್ಟಿಗೆ ಊಟ ಮಾಡುವಾಗ, ಆದಿಶು, ಇಂತಹ ಎಲ್ಲ ವ್ಯವಹಾರಗಳಲ್ಲಿ, ಐಕ್ಯಾತ್, ಒಂದೇ ಆದುದರಿಂದ, ವಯಸ್ಯ, ನನ್ನ ಮಿತ್ರನೇ, ಋತುವಾನ್, ಸತ್ಯವಂತನು, ಇತಿ, ಹೀಗೆ, ವಿಪ್ರಲಬ್ಧ, ಅನುಚಿತವಾಗಿ ವರ್ತಿಸಿದೆ. ಸಖ್ಯು, ಸ್ನೇಹಿತನಿಗೆ, ಸಖ, ಇವ, ಸ್ನೇಹಿತನಂತೆ, ಪಿತೃವತ್, ತಂದೆಯ ಹಾಗೆ, ತನಯಸ್ಯ, ಮಗನ, ಸರ್ವಂ, ಎಲ್ಲ, ಸೇಹೆ, ಸಹಿಸಿಕೊಂಡನು, ಮಹಾನ್, ಶ್ರೇಷ್ಠನು, ಮಹಿತಯ, ಮಹಿಮೆಯಿಂದ, ಕುಮತೆ, ಕೀಳು ಮನಸ್ಸಿನ, ಅಗಂ, ಅಪರಾಧವನ್ನು, ಮೇ, ನನ್ನ. ಅನುವಾದ: ಸಾಮಾನ್ಯವಾಗಿ ನಾವಿಬ್ಬರೂ ಒಟ್ಟಿಗೆ ಇರುತ್ತಿದ್ದೆವು, ಒಟ್ಟಿಗೆ ನಿದ್ರಿಸುತ್ತಿದ್ದೆವು, ಒಟ್ಟಿಗೆ ಕೂರುತ್ತಿದ್ದೆವು, ಅಲೆದಾಡುತ್ತಿದ್ದೆವು. ನಮ್ಮ ರಣ ಪರಾಕ್ರಮಗಳನ್ನು ಹೇಳಿಕೊಳ್ಳುವಾಗ ಕೆಲವೊಮ್ಮೆ ಏನಾದರೂ ದೋಷವು ನುಸುಳಿದರೆ ಅವನನ್ನು, ಮಿತ್ರನೇ, ನೀನು ಬಹಳ ಸತ್ಯವಂತ ಎಂದು ನಾನು ಮೂದಲಿಸುತ್ತಿದ್ದೆ. ಹಾಗೆ ಖಂಡಿಸಿದ ಸಮಯದಲ್ಲೂ ಕೂಡ ಪರಮಪುರುಷನಾದ್ದರಿಂದ ಅವನು ನನ್ನ ಮಾತುಗಳನ್ನು ಸಹಿಸಿಕೊಂಡು, ನಿಜವಾದ ಗೆಳೆಯನನ್ನು, ತಂದೆಯು ಮಗನನ್ನ ಕ್ಷಮಿಸುವಂತೆ ಕ್ಷಮಿಸುತ್ತಿದ್ದನು. ಭಾವಾರ್ಥ: ದೇವೋತ್ತಮ ಪ್ರಭು ಶ್ರೀಕೃಷ್ಣನು ಪರಿಪೂರ್ಣನು. ತನ್ನ ಶುದ್ಧ ಭಕ್ತರೊಂದಿಗೆ ಅವನು ಮಿತ್ರನಾಗಿ, ಪುತ್ರನಾಗಿ ಅಥವಾ ಪ್ರೇಮಿಯಾಗಿ ತೋರುವ ವರ್ತನೆಗಳಲ್ಲಿ ಯಾವುದೇ ತೆರನಾದ ಕೊರತೆ ಇರುವುದಿಲ್ಲ. ಮಹಾವಿದ್ವಾಂಸರು, ಧರ್ಮಜ್ಞರು ಸಂಪ್ರದಾಯ ವಿಹಿತ ರೀತಿಯಲ್ಲಿ ವೇದ ಮಂತ್ರಗಳನ್ನು ಪಠಿಸಿ ಮಾಡುವ ಸ್ತೋತ್ರಕ್ಕಿಂತಲೂ ಹೆಚ್ಚಾಗಿ ಅವನು ತನ್ನ ಪ್ರೀತಿಯ ಗೆಳೆಯರು, ಪುತ್ರರು ಅಥವಾ ಪ್ರಿಯತಮೆಯರು ಮಾಡುವ ನಿಂದನೆಗಳನ್ನು ಕೇಳಿ ಸುಖಿಸುವನು. ಶ್ಲೋಕ 20. ಸೋಹಂ ನೃಪೇಂದ್ರ ರಹಿತ ಪುರುಷೋತ್ತಮೇನ ಸಖ್ಯ ಪ್ರಿಯೇಣ ಸುಹೃದ ಹೃದಯೇನ ಶೂನ್ಯ ಅಧ್ವನ್ಯುರು ಕ್ರಮ ಪರಿಗ್ರಹಮಂಗ ರಕ್ಷನ್ ಗೋಪೈರಸದ್ಭಿರ ಬಲೇವ ವಿನಿರ್ಜಿತೋಸ್ಮಿ. ಸಹ ಅಹಂ, ನಾನೇ, ನೃಪ ಇಂದ್ರ ಚಕ್ರವರ್ತಿಯೇ, ರಹಿತನಾದ ಪುರುಷ ಉತ್ತಮೇನ ಪರಮ ಪ್ರಭುವಿನಿಂದ, ಸಖ್ಯ, ನನ್ನ ಸ್ನೇಹಿತನಾದ, ಪ್ರಿಯೇಣ, ಅತ್ಯಂತ ಪ್ರೀತಿಪಾತ್ರನಾದ, ಸುಹೃದ, ಹಿತೈಷಿಯಾದ, ಹೃದಯ ಮತ್ತು ಆತ್ಮಗಳಿಂದ, ಶೂನ್ಯ, ಬರಿದಾಗಿ, ಆಧ್ವನಿ, ಸದ್ಯದಲ್ಲಿ, ಉರುಕ್ರಮ, ಪರಿಗ್ರಹಂ, ಸರ್ವಶಕ್ತನ ಪತ್ನಿಯರನ್ನು, ಅಂಗ, ದೇಹಗಳನ್ನು, ರಕ್ಷಿಸುತ್ತಿರಲು, ಗೋಪೈ, ಗೊಲ್ಲರಿಂದ, ಅಸಬ್ಧಿ, ನಾಸ್ತಿಕರಾದ, ಅಬಲ ಇವ, ಆಸಕ್ತ ಸ್ತ್ರೀಯಂತೆ, ವಿನಿರ್ಜಿತ ಅಸ್ಮಿ, ಸೋಲಿಸಲ್ಪಟ್ಟವನಾಗಿದ್ದೇನೆ. ಅನುವಾದ: ಮಹಾರಾಜನೇ, ನನ್ನ ಮಿತ್ರನೂ ಹಿತೈಷಿಯೂ ದೇವೋತ್ತಮ ಪರಮಪುರುಷನೂ ಆದ ಪ್ರಭುವನ್ನು ಅಗಲಿರುವುದರಿಂದ ನನ್ನ ಹೃದಯವು ಶೂನ್ಯವಾಗಿದೆ. ಅವನಿಲ್ಲದಿದ್ದರೆ ಆ ಕೃಷ್ಣನ ಪತ್ನಿಯರ ಅಂಗರಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿದ್ದ ನನ್ನನ್ನು
ದನಗಾಹಿಗಳ ಒಂದು ತಂಡವು ಆಕ್ರಮಿಸಿ ಸೋಲಿಸಿಬಿಟ್ಟಿತು. ಭಾವಾರ್ಥ: ಈ ಶ್ಲೋಕದಲ್ಲಿರುವ ಮುಖ್ಯವಾದ ಅಂಶವಿದು. ಅರ್ಜುನನನ್ನು ಸಾಮಾನ್ಯ ದನಗಾಹಿಗಳ ಗುಂಪೊಂದು ಆಕ್ರಮಿಸಿ ಸೋಲಿಸುವುದು ಹೇಗೆ ಸಾಧ್ಯ? ಮತ್ತು ಅರ್ಜುನನ ರಕ್ಷಣೆಯಲ್ಲಿದ್ದ ಶ್ರೀಕೃಷ್ಣ ಪ್ರಭುವಿನ ಪತ್ನಿಯರನ್ನು ಆ ಸಾಮಾನ್ಯ ಜನರು ಸೋಕುವುದಾದರೂ ಹೇಗೆ ಸಾಧ್ಯ? ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ವಿಷ್ಣು ಪುರಾಣ, ಬ್ರಹ್ಮ ಪುರಾಣಗಳಲ್ಲಿ ಸಂಶೋಧನೆ ಮಾಡಿ ಈ ಅಸಾಂಗತ್ಯವನ್ನು ಸರಿಯಾಗಿ ವಿವರಿಸಿದ್ದಾರೆ. ಒಮ್ಮೆ ಸ್ವರ್ಗದ ಅಪ್ಸರೆಯರು ಅಷ್ಟಾವಕ್ರ ಮುನಿಯನ್ನು ತಮ್ಮ ಸೇವೆಯಿಂದ ಮೆಚ್ಚಿಸಿ ಶ್ರೀಕೃಷ್ಣ ಪ್ರಭುವನ್ನೇ ಪತಿಯಾಗಿ ಪಡೆಯಿರಿ ಎಂದು ಮುನಿಯಿಂದ ವರವನ್ನು ಪಡೆದರು. ಅಷ್ಟಾವಕ್ರ ಮುನಿಯ ದೇಹವು 8 ಕೀಲುಗಳಲ್ಲಿ ತಿರುಚಿಕೊಂಡಿದ್ದರಿಂದ ಅವನು ಡೊಂಕಾಗಿ ನಡೆಯುತ್ತಿದ್ದನು. ಆ ದೇವತಾ ಸ್ತ್ರೀಯರು ಮುನಿಯ ಈ ವಿಕಾರವಾದ ನಡಿಗೆಯನ್ನು ನೋಡಿ ತಡೆದುಕೊಳ್ಳಲಾರದೆ ನಕ್ಕರು. ಇದರಿಂದ ಆ ಅಪಮಾನಿತನಾದ ಅಷ್ಟಾವಕ್ರ ಮುನಿಯು ಪ್ರಭುವನ್ನೇ ಪತಿಯಾಗಿ ಪಡೆದಿದ್ದರೂ ದುಷ್ಟರು ನಿಮ್ಮನ್ನು ಅಪಹರಿಸಲಿ ಎಂದು ಶಾಪವನ್ನು ಕೊಟ್ಟನು. ತಲ್ಲಣಿಸಿದ ಆ ಹೆಂಗಸರು ಪರಿಪರಿಯಾಗಿ ಮುನಿಯನ್ನು ಸ್ತುತಿಸಿ ಬೇಡಿ ಒಲಿಸಿದರು, ಶಾಪ ಪರಿಹಾರವನ್ನು ಕೋರಿದರು. ಆಗ ಮುನಿಯು ಅವರು ಅಪಹೃತರಾದರೂ ಆಮೇಲೆ ಮತ್ತೆ ತಮ್ಮ ಪತಿಯರನ್ನು ಸೇರುವಂತಾಗಲಿ ಎಂದು ಶಾಪವಿತ್ತನು. ಮಹಾಮುನಿಯ ವರವನ್ನು ಈಡೇರಿಸುವ ಸಲುವಾಗಿ ಪ್ರಭುವೇ ಆ ದುಷ್ಟರ ತಂಡದ ರೂಪದಲ್ಲಿ ಬಂದು ಅರ್ಜುನನ ರಕ್ಷಣೆಯಲ್ಲಿದ್ದ ತನ್ನ ಪತ್ನಿಯರನ್ನು ಅಪಹರಿಸಿದನು. ಇಲ್ಲದೆ ಹೋಗಿದ್ದರೆ ಬೇರೆ ಯಾವನೇ ದುಷ್ಟನು ಸೋಕಿದರೂ ದೇವತಾ ಸ್ತ್ರೀಯರು ಮಾಯವಾಗಿ ಬಿಡಬೇಕಾಗಿತ್ತು. ಅಲ್ಲದೆ ಗೋಪಿಯರು ತಮ್ಮ ಇಷ್ಟವು ಪೂರ್ತಿಯಾದ ಮೇಲೆ ತಮ್ಮ ಸ್ಥಳಗಳಿಗೆ ಹಿಂತಿರುಗಿದರು. ಕೃಷ್ಣ ಪ್ರಭುವು ನಿರ್ಗಮಿಸಿದ ಮೇಲೆ ತನ್ನ ಪರಿವಾರವು ಹಿಂದಕ್ಕೆ ಬಂದು ಬಿಡಬೇಕೆಂದು ಬಯಸಿದನು. ಅದೇ ಪ್ರಕಾರ ಬೇರೆ ಬೇರೆ ಪರಿಸ್ಥಿತಿಗಳಲ್ಲಿ ಅವರನ್ನು ತಾನೇ ಕರೆಸಿಕೊಂಡನು. ಶ್ಲೋಕ 21. ತದ್ವೈದನುಸ್ತಾ ಇಶವಾಸರಥೋ ಹಯಾಸ್ತೆ ಸೋಹಂ ರತಿ ನೃಪತಯೋ ಯತಾ ಆನಮಂತಿ ಸರ್ವಂ ಕ್ಷಣೇನ ತದಭೂತ ಸದೀಶರಿಕ್ತಂ ಭಸ್ಮನ್ ಹುತಂ ಕುಹಕಾರಾದ ಮಿವೋಕ್ತ ಮುಷ್ಯಾಂ. ತತ್ ಅದೇ, ವೈ ನಿಶ್ಚಿತವಾಗಿ, ಧನು ತೆ ಅದೇ ಬಿಲ್ಲು, ಇಶವ ಬಾಣಗಳು, ಸಹ ಅವೇ, ರಥವು, ಹಯಾತೆ ಅವೇ ಕುದುರೆಗಳು, ಸಹ ಅಹಂ ಆ ಅರ್ಜುನನಾದ ನಾನೇ, ರಥಿಕ ಯೋಧನು, ನೃಪತಯ ರಾಜರೆಲ್ಲರೂ, ಯತಃ ಯಾರ, ಅನಮಂತಿ ಅವರ ಗೌರವವನ್ನು ಅರ್ಪಿಸುತ್ತಿದ್ದರು, ಸರ್ವಂ ಎಲ್ಲವೂ, ಕ್ಷಣೇನ ಒಂದೇ ಒಂದು ಕ್ಷಣದಲ್ಲಿ, ತತ್ ಅವೆಲ್ಲವೂ, ಅಭೂತ್ ಆದವು, ಅಸತ್ ಅನುಪಯುಕ್ತವಾಗಿ, ಈಶ ಪ್ರಭುವಿನಿಂದ, ರಿಕ್ತಂ ಶೂನ್ಯವಾದುದರಿಂದ, ಭಸ್ಮನ್ ಬೂದಿಯಾಗಿ, ಉತ್ತಮ್ ತುಪ್ಪವನ್ನು ಅರ್ಪಿಸಿದ, ಕುಹಕರಾದ್ದಂ ಇಂದ್ರಜಾಲದಿಂದ ಸೃಷ್ಟಿಸಿದ ಹಣದ, ಇವ ಹಾಗೆ, ಉಪ್ತಂ ಬಿತ್ತಿದ, ಊಷ್ಯಾಂ ಬಂಜರು ಭೂಮಿಯಲ್ಲಿ. ಅನುವಾದ: ಈಗಲೂ ನನ್ನ ಬಳಿ ಅದೇ ಗಾಂಡೀವವಿದೆ, ಅದೇ ಬಾಣಗಳಿವೆ, ಅವೇ ಕುದುರೆಗಳು ಎಳೆಯುತ್ತಿರುವ ಅದೇ ರಥವಿದೆ. ರಾಜ ಮಹಾರಾಜರು ಗೌರವ ಸಲ್ಲಿಸುತ್ತಿದ್ದ ಆಗಿನಂತೆಯೇ ಈಗಲೂ ನಾನು ಅವುಗಳನ್ನು ಉಪಯೋಗಿಸುತ್ತಿದ್ದೇನೆ. ಆದರೆ ನನ್ನ ಕೃಷ್ಣ ಪ್ರಭುವಿಲ್ಲದೆ ಅವೆಲ್ಲವೂ ಕ್ಷಣ ಮಾತ್ರದಲ್ಲಿ ಶೂನ್ಯಪ್ರಾಯವಾಗಿ ಬಿಟ್ಟಿವೆ. ತುಪ್ಪವನ್ನು ಬೂದಿಯಲ್ಲಿ ಹೋಮ ಮಾಡಿದ ಹಾಗೆ, ಮಂತ್ರ ದಂಡವನ್ನಾಡಿಸಿ ಸಂಗ್ರಹಿಸಿದ ಹಣದ ಹಾಗೆ, ಬಂಜರು ನೆಲದಲ್ಲಿ ಬಿತ್ತಿದ ಬೀಜದ ಹಾಗೆ ಅವು ವ್ಯರ್ಥವಾಗಿವೆ. ಭಾವಾರ್ಥ: ಈಗಾಗಲೇ ಅನೇಕ ಸಾರಿ ಚರ್ಚಿಸಿರುವಂತೆ ಮನುಷ್ಯನು ಎರವಲಾಗಿ ಪಡೆದ ಗೌರವದಿಂದ ಉಬ್ಬಿ ಅಹಂಕಾರ ಪಡಬಾರದು. ಎಲ್ಲ ಶಕ್ತಿ ಸಾಮರ್ಥ್ಯಗಳು ಸರ್ವಮೂಲನಾದ ಪ್ರಭು ಶ್ರೀಕೃಷ್ಣನಿಂದಲೇ ಬಂದವು. ಅವನು ಎಲ್ಲಿಯವರೆಗೆ ಇಚ್ಛಿಸುತ್ತಾನೋ ಅಲ್ಲಿಯವರೆಗೆ ಮಾತ್ರ ಅವು ವರ್ತಿಸುತ್ತಿದ್ದು, ಅವನು ನಿಲ್ಲಿಸಿದಾಗ ನಿಂತು ಹೋಗುವವು.
ವಿದ್ಯುದಾಗಾರದಿಂದ ಎಲ್ಲ ವಿದ್ಯುತ್ ಶಕ್ತಿ ಬರುತ್ತದೆ. ಅಲ್ಲಿ ವಿದ್ಯುತ್ ಸರಬರಾಜನ್ನು ನಿಲ್ಲಿಸಿದೊಡನೆ ಇಲ್ಲಿರುವ ಬಲ್ಬುಗಳೆಲ್ಲ ಪ್ರಯೋಜನರಹಿತವಾಗಿ ಬಿಡುತ್ತವೆ. ಪ್ರಭುವಿನ ಪರಮೋನ್ನತ ಸಂಕಲ್ಪವು ಕ್ಷಣ ಮಾತ್ರದಲ್ಲಿ ಶಕ್ತಿಯನ್ನು ಉತ್ಪಾದಿಸಬಲ್ಲದು, ಹಿಂತೆಗೆದುಕೊಳ್ಳಲೂ ಬಲ್ಲದು. ಭಗವಂತನ ಕೃಪೆಯು ಜೊತೆಯಲ್ಲಿಲ್ಲದ ಲೌಕಿಕ ಸಂಸ್ಕೃತಿಯು ಮಗುವಿನ ಆಟದ ಹಾಗೆ. ತಂದೆ ತಾಯಿಯರು ಆಟವಾಡಲು ಮಗುವನ್ನು ಎಲ್ಲಿಯವರೆಗೆ ಬಿಟ್ಟಿರುತ್ತಾರೋ ಅಲ್ಲಿಯವರೆಗೆ ಸರಿ. ಹಿಂದಕ್ಕೆ ಕರೆದೊಡನೆ ಮಗುವು ಆಟವನ್ನು ನಿಲ್ಲಿಸಿ ಬಿಡಬೇಕು. ಮನುಷ್ಯನ ನಾಗರಿಕತೆ ಹಾಗೂ ಅವನ ಎಲ್ಲ ಕಾರ್ಯಚಟುವಟಿಕೆಗಳೊಂದಿಗೆ ಭಗವಂತನ ಪರಮೋನ್ನತ ಕೃಪೆಯು ಜೊತೆಗೂಡಿರಬೇಕು. ಈ ದಿವ್ಯಾನುಗ್ರಹವಿಲ್ಲದೆ ಹೋದರೆ ಮಾನವನ ನಾಗರಿಕತೆಯಲ್ಲಿ ಕಾಣುವ ಯಾವುದೇ ಪ್ರಗತಿಯು ಶವಕ್ಕೆ ಮಾಡಿದ ಶೃಂಗಾರದ ಹಾಗೆ ವ್ಯರ್ಥ. ಮೃತ ಸಂಸ್ಕೃತಿ ಮತ್ತು ಅದರ ಚಟುವಟಿಕೆಗಳು ಬೂದಿಯಲ್ಲಿ ಹೋಮ ಮಾಡಿದ ಹಾಗೆ, ಮಂತ್ರವಾದಿಯು ದಂಡವನ್ನಾಡಿಸಿ ಹಣವನ್ನು ಸಂಗ್ರಹಿಸಿದ ಹಾಗೆ. ಬಂಜರು ನೆಲದಲ್ಲಿ ಬೀಜ ಬಿತ್ತಿದ ಹಾಗೆ ನಿಷ್ಪ್ರಯೋಜಕ ಎಂದು ಹೇಳಿದೆ. ಶ್ಲೋಕ 22-23. ರಾಜಂ ಸ್ತ್ವಯಾನ್ ನೃಪಾ ಸ್ತ್ವಯಾನುಪೃಷ್ಟಾನಾಂ ಸುಹೃದಾಂನಾಂ ಸುಹೃತ್ಪರೇ ವಿಪ್ರಶಾಪಾ ವಿಮೂಢಾನಾಂ ನಿಘ್ನತಾ ಮುಷ್ಟಿಭಿರ್ಮಿತಾಂ ವಾರುಣೀಂ ಮುದಿರಾಂ ಪೀತ್ವಾ ಮದೋನ್ಮಥಿತಚೇತಸಾಂ ಅಜಾನತಾಮಿ ವಾನ್ಯೋನ್ಯಂ ಚತು ಪಂಚಾವಶೇಷಿತಾಂ. ರಾಜನ್, ಹೇ ರಾಜನೇ, ತ್ವಯ ನಿನ್ನಿಂದ, ಅನುಪೃಷ್ಟಾನಾಂ ವಿಚಾರಿಸಲ್ಪಟ್ಟ, ಸುಹೃದಾಂ ಸ್ನೇಹಿತರ ಮತ್ತು ಬಂಧುಗಳ, ನಮ್ಮ ಸುಹೃತ್ಪುರೆ ದ್ವಾರಕಾನಗರದಲ್ಲಿ, ವಿಪ್ರ ಬ್ರಾಹ್ಮಣರ, ಶಾಪದಿಂದ, ವಿಮೂಢಾನಾಂ ಮರುಳಾದವರ, ನಿಘ್ನತಾಂ ಕೊಲ್ಲಲ್ಪಟ್ಟವರ, ಮುಷ್ಟಿಭಿ ಕಡ್ಡಿಗಳ ಕಟ್ಟುಗಳಿಂದ, ಮಿತಃ ಪರಸ್ಪರ, ವಾರುಣೀಂ ಹುಳಿ ಬರಿಸಿದ ಅಕ್ಕಿಯು, ಮದಿರಾಂ ಮದಿರೆಯನ್ನು, ಪೀತ್ವಾ ಕುಡಿದು, ಮದ ಉನ್ಮದಿತ ಮದೋನ್ಮತ್ತರಾದ, ಚೇತಸಾಂ ಮಾನಸಿಕ ಸ್ಥಿತಿಯುಳ್ಳ, ಅಜಾತನಾಂ ಗುರುತಿಸಲಾಗದ, ಇವ ಹಾಗೆ, ಅನ್ಯೋನ್ಯಂ ಪರಸ್ಪರ, ಚತುಹು ನಾಲ್ವರು, ಪಂಚ ಐವರು, ಅವಶೇಷಿತಃ ಈಗ ಉಳಿದಿದ್ದಾರೆ. ಅನುವಾದ. ಮಹಾರಾಜನೇ, ದ್ವಾರಕಾ ನಗರದಲ್ಲಿರುವ ನಮ್ಮ ಬಂಧು ಮಿತ್ರರನ್ನು ಕುರಿತು ನೀನು ಕೇಳಿದ್ದರಿಂದ ಹೇಳುತ್ತಿದ್ದೇನೆ. ಅವರೆಲ್ಲರೂ ಬ್ರಾಹ್ಮಣ ಶಾಪಕ್ಕೆ ಗುರಿಯಾಗಿ ಅಕ್ಕಿಯಿಂದ ತಯಾರಿಸಿದ ವಾರುಣಿಯನ್ನು ಯಥೇಚ್ಛವಾಗಿ ಕುಡಿದು ಅಮಲೇರಿ ದೊಣ್ಣೆಗಳನ್ನು ಹಿಡಿದು ಒಬ್ಬರಿಗೊಬ್ಬರು ಬಡಿದಾಡಿ ಎಲ್ಲರೂ ಪ್ರಾಣ ಬಿಟ್ಟರು. 4-5 ಜನರ ಹೊರತಾಗಿ ಮಿಕ್ಕವರೆಲ್ಲ ಈಗ ಸತ್ತು ಹೋಗಿದ್ದಾರೆ. ಶ್ಲೋಕ 24. ಪ್ರಾಯೇಣೈತದ್ಭಗವತಾ ಈಶ್ವರಸ್ಯ ವಿಚೇಷ್ಟಿತಂ ಮಿಥೋ ನಿಘ್ನಂತಿ ಭೂತಾನಿ ಭಾವಯಂತಿ ಚ ಯನ್ಮಿಥಃ. ಪ್ರಾಯೇಣ ಏತದ್, ಹೆಚ್ಚು ಕಡಿಮೆ ಇದೆಲ್ಲವೂ, ಭಗವತಃ ದೇವೋತ್ತಮ ಪುರುಷನಾದ ಈಶ್ವರಸ್ಯ ಪ್ರಭುವಿನ ವಿಚೇಷ್ಟಿತಂ ಸಂಕಲ್ಪದಿಂದ, ಮಿತಃ ಪರಸ್ಪರ, ನಿಘ್ನಂತಿ ಕೊಲ್ಲುತ್ತಾರೆ, ಭೂತಾನಿ ಜೀವಿಗಳು, ಭಾವಯಂತಿ ರಕ್ಷಿಸಲ್ಪಡುತ್ತಾರೆಯೂ ಕೂಡ, ಚ ಸಹ ಯತ್ ಯಾರ, ಮಿತಃ ಪರಸ್ಪರ. ಅನುವಾದ. ವಾಸ್ತವವಾಗಿ ಇದೆಲ್ಲ ದೇವೋತ್ತಮ ಪರಮಪುರುಷನ ಪರಮೋನ್ನತ ಸಂಕಲ್ಪದಿಂದಲೇ ಆಗಿದೆ. ಕೆಲವೊಮ್ಮೆ ಜನರು ಒಬ್ಬರನ್ನೊಬ್ಬರು ರಕ್ಷಿಸುತ್ತಾರೆ, ಮತ್ತೆ ಕೆಲವೊಮ್ಮೆ ಅವರು ಪರಸ್ಪರ ಕೊಲ್ಲುತ್ತಾರೆ. ಭಾವಾರ್ಥ. ಜೀವಶಾಸ್ತ್ರಜ್ಞರ ಪ್ರಕಾರ ಸಾಮಾನ್ಯವಾಗಿ ಜೀವಿಸಿರಲು ಹೋರಾಟ, ಹೆಚ್ಚು ಬಲಶಾಲಿಯಾದದ್ದರ ಉಳಿಕೆ ಎಂಬ ನೈಸರ್ಗಿಕ ನಿಯಮವಿದೆ. ಆದರೆ ನೈಸರ್ಗಿಕ ನಿಯಮದ ಹಿಂದೆ ದೇವೋತ್ತಮ ಪರಮಪುರುಷನ ಪರಮೋನ್ನತ ನಿದರ್ಶನವಿದೆ ಎಂಬುದನ್ನು ಅವರು ತಿಳಿಯರು. ಪ್ರಕೃತಿಯು ಪ್ರಭುವಿನ ನಿರ್ದೇಶಾನುಸಾರವಾಗಿಯೇ ವರ್ತಿಸುತ್ತದೆ ಎಂದು ಭಗವದ್ಗೀತೆಯಲ್ಲಿ ಸ್ಥಿರಪಡಿಸಿದೆ. ಆದ್ದರಿಂದ ಜಗತ್ತಿನ ಶಾಂತಿಯು ನೆಲೆಸಿದ್ದರೆ
ಅದು ಭಗವಂತನ ಸತ್ಸಂಕಲ್ಪದ ಫಲ. ಹಾಗೆಯೇ ಜಗತ್ತಿನಲ್ಲಿ ವಿಕ್ಷೋಭೆಯುಂಟಾದರೆ ಅದು ಪ್ರಭುವಿನ ಸಂಕಲ್ಪದ ಫಲ. ಆತನ ಇಚ್ಛೆಯಿಲ್ಲದೆ ಲೋಕದಲ್ಲಿ ಒಂದು ಹುಲ್ಲಿನೆಸಳು ಅಲುಗುವುದಿಲ್ಲ. ಭಗವಂತನು ವಿಧಿಸಿರುವ ಶಾಸನಗಳಿಗೆ ಯಾವಾಗ ವಿಧೇಯವಾಗಿ ನಡೆದುಕೊಳ್ಳುವುದಿಲ್ಲವೋ ಆಗ ಜನರ ನಡುವೆ, ರಾಷ್ಟ್ರಗಳ ನಡುವೆ ಯುದ್ಧ ಸಂಭವಿಸುತ್ತದೆ. ಆದ್ದರಿಂದ ಶಾಂತಿಯನ್ನು ನೆಲೆಗೊಳಿಸುವ ಅತ್ಯಂತ ಖಚಿತವಾದ ಮಾರ್ಗವೆಂದರೆ ಸಮಸ್ತವನ್ನು ಭಗವಂತನ ಸ್ಥಾಪಿತವಾದ ಶಾಸನಕ್ಕೆ ಹೊಂದುವಂತೆ ಜೋಡಿಸಿಕೊಳ್ಳುವುದು. ನಾವು ಏನನ್ನೇ ಮಾಡಲಿ, ಏನನ್ನೇ ತಿನ್ನಲಿ, ಏನನ್ನೇ ತ್ಯಾಗ ಮಾಡಲಿ, ದಾನ ಮಾಡಲಿ, ಅದನ್ನು ಭಗವಂತನಿಗೆ ಪೂರ್ಣ ತೃಪ್ತಿಯುಂಟಾಗುವ ರೀತಿಯಲ್ಲಿ ಮಾಡಬೇಕು ಎನ್ನುವುದು ಅಂತಹ ಒಂದು ಸಿದ್ಧವಾಗಿರುವ ದೈವ ನಿಯಮ. ಭಗವದಿಚ್ಛೆಗೆ ವಿರುದ್ಧವಾಗಿ ಯಾರು ಏನನ್ನೂ ಮಾಡಕೂಡದು, ತಿನ್ನಕೂಡದು, ತ್ಯಾಗ ಮಾಡಬಾರದು, ದಾನ ಮಾಡಬಾರದು. ವಿವೇಚನೆಯು ಪರಾಕ್ರಮದ ಉತ್ತಮ ಅಂಶವಾಗಿದೆ. ಭಗವಂತನಿಗೆ ಹಿತವೆನಿಸುವ ಕೆಲಸಗಳು ಯಾವುವು, ಅಹಿತವಾಗುವಂತಹವು ಯಾವುವು ಎಂದು ವಿವೇಚಿಸುವುದನ್ನು ಮೊದಲು ಮನುಷ್ಯನು ಕಲಿಯಬೇಕು. ಒಂದು ಕೆಲಸದ ಮೌಲ್ಯವನ್ನ ಪ್ರಭುವಿನ ಸಂತೋಷ ಅಥವಾ ಅಸಂತೋಷವು ನಿರ್ಧರಿಸುತ್ತದೆ. ಇಲ್ಲಿ ವ್ಯಕ್ತಿಯು ತನ್ನ ಮನಸ್ಸಿಗೆ ಬಂದಂತೆ ನಡೆಯಲು ಅವಕಾಶವಿಲ್ಲ. ನಾವು ಯಾವಾಗಲೂ ಭಗವತ್ ಸಂತೋಷಕ್ಕೆ ಅನುಗುಣವಾಗಿಯೇ ನಡೆದುಕೊಳ್ಳಬೇಕು. ಯೋಗ ಕರ್ಮಸು ಕೌಶಲಂ ಎಂಬ ಮಾತಿನಲ್ಲಿ ಹೇಳಿರುವ ಕರ್ಮ ಇಂಥದು. ಅವು ಪರಮಪ್ರಭುವಿಗೆ ಸಂಬಂಧಗೊಂಡ ಕರ್ಮಗಳು. ಇದೇ ಯಾವುದಾದರೂ ಒಂದು ಕೆಲಸವನ್ನು ಪರಿಪೂರ್ಣವಾಗಿ ಮಾಡುವ ಕಲೆ. ಇದೇ ಯಾವುದಾದರೂ ಒಂದು ಕೆಲಸವನ್ನು ಪರಿಪೂರ್ಣವಾಗಿ ಮಾಡುವ ಕಲೆ. ನಾವು ಯಾವಾಗಲೂ ಭಗವತ್ ಸಂತೋಷಕ್ಕೆ ಅನುಗುಣವಾಗಿಯೇ ನಡೆದುಕೊಳ್ಳಬೇಕು. ಯೋಗ ಕರ್ಮಸು ಕೌಶಲಂ ಎಂಬ ಮಾತಿನಲ್ಲಿ ಹೇಳಿರುವ ಕರ್ಮ ಇಂಥದು. ಅವು ಪರಮಪ್ರಭುವಿಗೆ ಸಂಬಂಧಗೊಂಡ ಕರ್ಮಗಳು. ಇದೇ ಯಾವುದಾದರೂ ಒಂದು ಕೆಲಸವನ್ನ ಪರಿಪೂರ್ಣವಾಗಿ ಮಾಡುವ ಕಲೆ. ಶ್ಲೋಕ 25 ಮತ್ತು 26. ಜಲೌಕಸಾಂ ಜಲೆ ಯದ್ವನ್ಮಹಾಂತೋ ದಂತ್ಯಣೀಯಸ ದುರ್ಬಲಾನಲ್ಬಿನೋ ರಾಜನ್ ಮಹಾಂತೋ ಬಲಿನೋ ಮಿಥಾ. ಏವಂ ಬಲಿಷ್ಠೈ ಯಧುಭಿ ಮಹದ್ಭಿ ಇತರಾನ್ ವಿಭು ಯದುಭಿರನ್ಯೋನ್ಯಂ ಭೂಭಾರಾನ್ ಸಂಜಹಾರಃ. ಜಲೌಕಸಾಂ ಜಲಚರಗಳಲ್ಲಿ, ಜಲೆ ನೀರಿನಲ್ಲಿ, ಯದ್ವದ್ ಹೇಗೆ, ಮಹಾಂತ ದೊಡ್ಡವು, ಆದಂತಿ ನುಂಗುತ್ತವೆ, ಅಣೀಯಸಃ ಚಿಕ್ಕವುಗಳನ್ನು, ದುರ್ಬಲಾನ್ ಆಸಕ್ತರನ್ನು, ಬಲಿನಃ ಬಲಶಾಲಿಗಳು, ರಾಜನ್ ರಾಜನೇ, ಮಹಾಂತ ಬಲಿಷ್ಠವಾದವು, ಬಲಿನಃ ತಮಗಿಂತ ಕಡಿಮೆ ಶಕ್ತಿಯುಳ್ಳವನು, ಮಿತಃ ಪರಸ್ಪರ, ಏವಂ ಹೀಗೆ, ಬಲಿಷ್ಠೈ ಶಕ್ತಿವಂತರಿಂದ, ಯದುವಂಶದವರಿಂದ, ಮದ್ಭಿಹಿ ಅತಿ ಶಕ್ತಿವಂತರಿಂದ, ಇತರಾನ್ ಜನಸಾಮಾನ್ಯರನ್ನು, ವಿಭು ದೇವೋತ್ತಮ ಪರಮಪುರುಷನು, ಯದುಗಳೆಲ್ಲರನ್ನು, ಯದುಗಳಿಂದ, ಅನ್ಯೋನ್ಯಂ ಪರಸ್ಪರ, ಭೂಭಾರಾನ್ ಜಗದ ಹೊರೆಯನ್ನು, ಸಂಜಹಾರಃ ಕಳೆದನು. ಅನುವಾದ. ಮಹಾರಾಜನೇ, ಸಾಗರದಲ್ಲಿ ದೊಡ್ಡದಾಗಿರುವ ಮತ್ತು ಬಲವಾಗಿರುವ ಜೀವಿಗಳು ಚಿಕ್ಕವಾಗಿ ದುರ್ಬಲವಾಗಿರುವವುಗಳನ್ನು ತಿಂದು ಬದುಕುತ್ತವೆ. ಹಾಗೆಯೇ ದೇವೋತ್ತಮ ಪರಮಪುರುಷನು ಭೂಭಾರವನ್ನು ಇಳಿಸುವ ಸಲುವಾಗಿ ಬಲಶಾಲಿಯಾದ ಯದುವು ಬಲಹೀನನಾದ ಯದುವನ್ನು ಕೊಲ್ಲುವಂತೆ, ದೊಡ್ಡವನು ಚಿಕ್ಕವನನ್ನು ಕೊಲ್ಲುವಂತೆ ವ್ಯವಸ್ಥೆ ಮಾಡಿದ್ದಾನೆ. ಭಾವಾರ್ಥ. ಭೌತಿಕ ಜಗತ್ತಿನಲ್ಲಿ ಅಸ್ತಿತ್ವಕ್ಕಾಗಿ ಹೋರಾಟವು ಅತೀ ಬಲಶಾಲಿಯಾದದ್ದರ ಉಳಿಯುವಿಕೆಯು ನಿಯಮಗಳಾಗಿವೆ. ಭೌತಿಕ ಜಗತ್ತಿನಲ್ಲಿ ಬದ್ಧಾತ್ಮರ ನಡುವೆ ಅಸಮತೆ ಇರುತ್ತದೆ.
ಅದಕ್ಕೆ ಕಾರಣ ಪ್ರತಿಯೊಬ್ಬ ಜೀವಿಗೂ ಭೌತಿಕ ಶಕ್ತಿ ಮತ್ತು ಸಂಪನ್ಮೂಲಗಳ ಮೇಲೆ ತನ್ನ ಅಧಿಕಾರವನ್ನು ಚಲಾಯಿಸಬೇಕೆಂಬ ಆಸೆ ಇರುವುದು. ನಿಸರ್ಗದ ಮೇಲೆ ಪ್ರಭುತ್ವ ಪಡೆಯಬೇಕೆಂಬ ಮನೋಧರ್ಮವೇ ಮೂಲ ಕಾರಣ. ಅಂತಹ ನಕಲಿ ಪ್ರಭುಗಳಿಗೂ ಅನುಕೂಲ ಮಾಡಿಕೊಡುವ ಸಲುವಾಗಿಯೇ ಭಗವಂತನ ಮಾಯಾಶಕ್ತಿಯು ಪ್ರತಿಯೊಂದು ವರ್ಗದಲ್ಲೂ ಬಲಿಷ್ಠ ಮತ್ತು ದುರ್ಬಲ ಜೀವಿಗಳನ್ನು ಸೃಷ್ಟಿಸಿ ಅವುಗಳ ನಡುವೆ ತಾರತಮ್ಯವನ್ನು ಕಲ್ಪಿಸಿದೆ. ನಿಸರ್ಗ ಮತ್ತು ಸೃಷ್ಟಿಗಳ ಮೇಲೆ ಪ್ರಭುತ್ವ ಹೊಂದಬೇಕೆಂಬ ಮನೋಧರ್ಮವು ಸಹಜವಾಗಿ ತಾರತಮ್ಯವನ್ನು ಕಲ್ಪಿಸಿ ಉಳಿವಿಗಾಗಿ ಹೋರಾಟವು ನಡೆಯಲು ಕಾರಣವಾಗಿದೆ. ಆಧ್ಯಾತ್ಮ ಜಗತ್ತಿನಲ್ಲಿ ಇಂತಹ ತಾರತಮ್ಯವಿಲ್ಲ. ಅಸ್ತಿತ್ವಕ್ಕೆ ಹೋರಾಟವೂ ಇರುವುದಿಲ್ಲ. ಆಧ್ಯಾತ್ಮಿಕ ಜಗತ್ತಿನಲ್ಲಾದರೆ ಈ ಬಗೆಯ ಹೋರಾಟವು ಕಂಡುಬರುವುದಿಲ್ಲ. ಏಕೆಂದರೆ ಅಲ್ಲಿ ಪ್ರತಿಯೊಬ್ಬನು ಶಾಶ್ವತ ಅಸ್ತಿತ್ವವನ್ನು ಹೊಂದಿರುತ್ತಾನೆ. ಅಲ್ಲಿ ಅಸಮತೆ ಅಥವಾ ತಾರತಮ್ಯ ಇಲ್ಲ. ಪ್ರತಿಯೊಬ್ಬನು ಪರಮಪ್ರಭುವಿನ ಸೇವೆ ಮಾಡಬಯಸುತ್ತಾನೆ. ಪ್ರಭುವನ್ನು ಅನುಕರಿಸಿ ಭೋಕ್ತೃವಾಗಲು ಯಾರೂ ಬಯಸುವುದಿಲ್ಲ. ಪ್ರತಿಯೊಂದು ವಸ್ತುವಿನ ಸೃಷ್ಟಿಕರ್ತನಾಗಿ ಭಗವಂತನು ಭೌತಿಕ ಜಗತ್ತಿನಲ್ಲಿರುವ ಜೀವಿಗಳು ಸೇರಿದಂತೆ ಸಮಸ್ತದ ಒಡೆಯನೂ ಭೋಕ್ತೃವೂ ಆಗಿದ್ದಾನೆ. ಆದರೆ ಭೌತ ಜಗತ್ತಿನಲ್ಲಿ ಮಾಯೆಯ ಪ್ರಭಾವದಿಂದಾಗಿ ದೇವೋತ್ತಮ ಪರಮಪುರುಷನೊಂದಿಗೆ ಈ ನಿತ್ಯ ಸಂಬಂಧವು ಮರೆತು ಹೋಗುತ್ತದೆ. ಹಾಗಾಗಿ ಜೀವಿಯು ಅಸ್ತಿತ್ವದ ಹೋರಾಟಕ್ಕೆ ಸತ್ವವುಳ್ಳದ್ದು ಉಳಿಯುವ ನಿಯಮಕ್ಕೆ ಬದ್ಧನಾಗುತ್ತಾನೆ. ಶ್ಲೋಕ 27. ದೇಶ ಕಾಲಾರ್ಥಯುಕ್ತಾನಿ ವೃತ್ತಪೋಪಶಮಾನಿ ಚ ಅರಂತೆ ಸ್ಮರತಶ್ಚಿತ್ತಂ ಗೋವಿಂದಾಭಿಹಿತಾನಿ ಮೇ. ದೇಶ ಕಾಲ ಸಮಯ ಅರ್ಥ ಮಹತ್ವಗಳನ್ನು ಯುಕ್ತಾನಿ ಒಳಗೊಂಡ ಹೃದಯದ ತಾಪ ಬೇಗೆಯನ್ನ ಉಪಶಮಾನಿ ತಣಿಸುವ ಚ ಮತ್ತು ಅರಂತಿ ಆಕರ್ಷಿಸುತ್ತವೆ ಸ್ಮರತಃ ಜ್ಞಾಪಿಸಿಕೊಳ್ಳುವ ಚಿತ್ತಂ ಮನಸ್ಸನ್ನು ಗೋವಿಂದ ಆನಂದಮಯ ಪರಮಪುರುಷನ ಅಭಿಹಿತಾನಿ ಹೇಳಿಕೆಗಳು ಮೇ ನನ್ನ. ಅನುವಾದ: ದೇವೋತ್ತಮ ಪುರುಷನಾದ ಗೋವಿಂದನ ಉಪದೇಶಗಳತ್ತ ನಾನು ಆಕರ್ಷಿತನಾಗುತ್ತಿದ್ದೇನೆ, ಏಕೆಂದರೆ ಅದು ಯಾವುದೇ ಕಾಲ ದೇಶ ಪರಿಸ್ಥಿತಿಗಳಲ್ಲಿ ಹೃದಯ ತಾಪವನ್ನು ಶಮನಗೊಳಿಸುವ ಮಾತುಗಳಿಂದ ತುಂಬಿದೆ. ಭಾವಾರ್ಥ: ಇಲ್ಲಿ ಅರ್ಜುನನು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಪ್ರಭುವು ತನಗೆ ಉಪದೇಶಿಸಿದ ಭಗವದ್ಗೀತೆಯನ್ನು ಉಲ್ಲೇಖಿಸುತ್ತಿದ್ದಾನೆ. ಭಗವದ್ಗೀತೆಯ ದಿವ್ಯ ಉಪದೇಶವನ್ನು ಪ್ರಭುವು ನೀಡಿದ್ದು ಅರ್ಜುನನಿಗೆ ಮಾತ್ರವಲ್ಲ, ಎಲ್ಲ ಕಾಲಗಳ ಎಲ್ಲ ದೇಶಗಳ ಎಲ್ಲರಿಗೂ ಅದರಿಂದ ಪ್ರಯೋಜನವಾಗಲೆಂದು. ದೇವೋತ್ತಮ ಪರಮಪುರುಷನು ಆಡಿದ ಮಾತುಗಳನ್ನಾಡಿದುದರಿಂದ ಭಗವದ್ಗೀತೆಯು ದೇವೋತ್ತಮ ಪರಮಪುರುಷನು ಆಡಿದ ಮಾತುಗಳಾದುದರಿಂದ ಭಗವದ್ಗೀತೆಯು ಸಕಲ ವೇದವಾಜ್ಮಯರ ಸಾರ. ವೇದವಾಜ್ಮಯವು ಅಪಾರವಾದದ್ದು. ಉಪನಿಷತ್ತುಗಳು, ಪುರಾಣಗಳು, ವೇದಾಂತ ಸೂತ್ರಗಳು ಇವೆಲ್ಲ ಸೇರಿದ ಈ ಅಗಾಧ ವಾಜ್ಮಯವನ್ನು ಅಧ್ಯಯನ ಮಾಡಲು ಸಾಕಷ್ಟು ಸಮಯವಿಲ್ಲದ ಎಲ್ಲರಿಗೂ ಸುಲಭವಾಗಿ ಅದರ ಸಾರವು ತಿಳಿಯುವಂತೆ ಭಗವಂತನೇ ಸರಳವಾಗಿ ನಿರೂಪಿಸಿಕೊಟ್ಟಿದ್ದಾನೆ. ಶ್ರೇಷ್ಠ ಇತಿಹಾಸ ಕಾವ್ಯವಾದ ಮಹಾಭಾರತದಲ್ಲಿ ಅದನ್ನು ಅಳವಡಿಸಿದೆ. ಹೆಂಗಸರು, ಶ್ರಮಜೀವಿಗಳು, ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯ ವರ್ಗಗಳ ನಿಷ್ಪ್ರಯೋಜಕರಾದ ನವಂಶಸ್ಥರು ಹೆಚ್ಚು ಬುದ್ಧಿವಂತರಲ್ಲದವರು ಇವರಿಗಾಗಿ ಎಂದೇ ಮಹಾಭಾರತವನ್ನು ರಚಿಸಲಾಯಿತು. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಅರ್ಜುನನ ಮನಸ್ಸಿನಲ್ಲಿ ಎದ್ದ ಸಮಸ್ಯೆಯನ್ನ ಭಗವದ್ಗೀತೆಯ ಉಪದೇಶಗಳು ಪರಿಹರಿಸಿದವು. ಪ್ರಭುವು ಲೋಕದ ಜನರ ಕಣ್ಣಿಗೆ ಮರೆಯಾದ ಮೇಲೆ ಅರ್ಜುನನು ತನ್ನ ಶಕ್ತಿಯನ್ನು ಕಳೆದುಕೊಂಡು ಸೋತು ನಿಂತಿದ್ದ ಸಂದರ್ಭದಲ್ಲಿ ಅರ್ಜುನನು ತನ್ನ ಮತ್ತೆ ಭಗವದ್ಗೀತೆಯ ಉಪದೇಶವನ್ನು ನೆನಪು ಮಾಡಿಕೊಳ್ಳಲು ಬಯಸಿದನು. ಯಾರೇ ಆಗಲಿ ಎಲ್ಲ ಬಗೆಯ ಮಾನಸಿಕ ಯಾತನೆಗಳಿಂದ ಪರಿಹಾರ ಪಡೆಯಲು ಮಾತ್ರವಲ್ಲದೆ ಸಂದಿಗ್ಧ ಸಮಯದಲ್ಲಿ ಮುಜುಗರ ಉಂಟು ಮಾಡುವ ಮಹಾಬಂಧನಗಳಿಂದ ಬಿಡುಗಡೆ ಪಡೆಯಲು ಸಹ ಭಗವದ್ಗೀತೆಯನ್ನು ಓದಬೇಕು ಎಂಬುದನ್ನು ಲೋಕಕ್ಕೆ ಕಲಿಸುವ ಸಲುವಾಗಿ ಅರ್ಜುನನು ಹಾಗೆ ಮಾಡಿದನು. ದಯಾಮಯನಾದ ಭಗವಂತನು ಭಗವದ್ಗೀತೆಯ ಪರಮ ಶ್ರೇಷ್ಠ ಉಪದೇಶಗಳನ್ನು ಹಿಂದೆ ಬಿಟ್ಟು ಹೋದನು.
ಭೌತ ಚಕ್ಷುವಿಗೆ ಅವನು ಕಾಣಿಸದಿದ್ದರೂ ಅವನ ಬೋಧನೆಯಿಂದ ಪ್ರಯೋಜನ ಪಡೆಯುವಂತಾಗಲಿ ಎಂಬುದು ಅದರ ಉದ್ದೇಶ. ಭೌತ ಇಂದ್ರಿಯಗಳು ಪರಮಪ್ರಭುವಿನ ಬೆಲೆ ಕಟ್ಟಲಾರವು. ಆದರೆ ಕಲ್ಪನೆಗೂ ಎಟುಕದ ದಿವ್ಯ ಶಕ್ತಿಯಿಂದ ಅವನು ಬದ್ಧಾತ್ಮದ ಇಂದ್ರಿಯ ಗ್ರಹಿಕೆಗೆ ನಿಲುಕುವಂತೆ ಭೌತ ದ್ರವ್ಯದ ಮೂಲಕ ಸೂಕ್ತ ರೀತಿಯಲ್ಲಿ ಅವತರಿಸಬಹುದು. ಅದು ಭಗವಂತನ ಅವ್ಯಕ್ತ ಶಕ್ತಿಯ ಇನ್ನೊಂದು ರೂಪ ತಾನೇ. ಹಾಗಾಗಿ ಭಗವದ್ಗೀತೆ ಅಥವಾ ಭಗವದ್ವಾಣಿಯಾದ ಬೇರೆ ಯಾವುದೇ ಅಧಿಕೃತ ಧರ್ಮಗ್ರಂಥವು ಭಗವಂತನ ಅವತಾರವೇ. ಪ್ರಭುವಿಗೂ ಅವನ ಶಾಬ್ದಿಕ ಪ್ರಾತಿನಿಧ್ಯಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ. ಅರ್ಜುನನು ಭಗವಂತನ ವಾಸ್ತವ ಸನ್ನಿಧಿಯಲ್ಲಿ ಯಾವ ಪ್ರಯೋಜನವನ್ನ ಪಡೆದನೋ ಅದೇ ಪ್ರಯೋಜನವನ್ನ ಭಗವದ್ಗೀತೆಯಿಂದ ನಾವು ಪಡೆಯಬಹುದಾಗಿದೆ. ಇಹ ಜೀವನದ ಸಂಕೋಲೆಯಿಂದ ಬಿಡುಗಡೆ ಪಡೆಯಬೇಕೆಂದು ಪ್ರಾಮಾಣಿಕವಾಗಿ ಬಯಸುವ ಮಾನವನು ಭಗವದ್ಗೀತೆಯಿಂದ ಸುಲಭವಾಗಿ ಪ್ರಯೋಜನವನ್ನ ಪಡೆಯುವುದು ಸಾಧ್ಯ. ಇದನ್ನ ದೃಷ್ಟಿಯಲ್ಲಿರಿಸಿಕೊಂಡೇ ಪ್ರಭುವು ಅರ್ಜುನನಿಗೆ ಅದರ ಅವಶ್ಯಕತೆ ಇದ್ದಿತೋ ಎನ್ನುವ ಹಾಗೆ ಉಪದೇಶ ಮಾಡಿದನು. ಭಗವದ್ಗೀತೆಯಲ್ಲಿ ಜ್ಞಾನದ 5 ಮುಖ್ಯ ತತ್ವಗಳನ್ನು ವಿವರಿಸಿದೆ. ಪರಮಪ್ರಭು, ಜೀವಿ, ಪ್ರಕೃತಿ, ಕಾಲ ಮತ್ತು ದೇಶ, ಕರ್ಮ, ಪ್ರಕ್ರಿಯೆ, ಇವು ಆ ತತ್ವಗಳು. ಇವುಗಳ ಪೈಕಿ ಪರಮಪ್ರಭುವು ಜೀವಿಯು ಗುಣಾತ್ಮಕವಾಗಿ ಒಂದೇ. ಇಬ್ಬರ ನಡುವೆ ವ್ಯತ್ಯಾಸವನ್ನು ಪೂರ್ಣ ಮತ್ತು ಅಂಶಗಳ ನಡುವೆ ಬರುವ ವ್ಯತ್ಯಾಸವೆಂದು ವಿಶ್ಲೇಷಿಸಲಾಗಿದೆ. ಪ್ರಕೃತಿಯು ಗುಣತ್ರಯಗಳ ಅಂತರ್ಕ್ರಿಯೆಯನ್ನು ಪ್ರದರ್ಶಿಸುವ ಜಡವಸ್ತು. ಅನಂತ ಕಾಲ ಮತ್ತು ಅಪರಿಮಿತ ದೇಶಗಳು ಭೌತ ಪ್ರಕೃತಿಯಿಂದ ಆಚೆಗಿರುವವು ಎಂದು ಪರಿಗಣಿಸಲಾಗಿದೆ. ಜೀವಿಯ ಚಟುವಟಿಕೆಗಳು ವಿವಿಧ ಬಗೆಯ ಕರ್ಮಗಳಿಂದ ಕೂಡಿರುತ್ತವೆ. ಈ ಕರ್ಮಗಳಿಂದ ಜೀವಿಯು ಭೌತಿಕ ಜಗತ್ತಿನ ಬಂಧನಕ್ಕೆ ಒಳಗಾಗಬಹುದು ಅಥವಾ ಬಂಧನದಿಂದ ಮುಕ್ತನಾಗಬಹುದು. ಈ ವಿಷಯವನ್ನ ಕುರಿತು ಸಂಕ್ಷೇಪವಾಗಿ ಭಗವದ್ಗೀತೆಯಲ್ಲಿ ಚರ್ಚಿಸಲಾಗಿದೆ. ಅವುಗಳನ್ನೇ ಹೆಚ್ಚಿನ ತಿಳುವಳಿಕೆಗೋಸ್ಕರವಾಗಿ ಶ್ರೀಮದ್ ಭಾಗವತದಲ್ಲಿ ವಿಸ್ತಾರವಾಗಿ ನಿರೂಪಿಸಿದೆ. ಮೇಲೆ ಹೇಳಿದ 5 ಅಂಶಗಳಲ್ಲಿ ಪರಮಪ್ರಭು, ಜೀವಿ, ಪ್ರಕೃತಿ ಮತ್ತು ಕಾಲ, ದೇಶ ಈ 4 ನಿತ್ಯವಾದವು. ಆದರೆ ಜೀವಿ, ಪ್ರಕೃತಿ, ಕಾಲ, ದೇಶಗಳು ಪರಮಪ್ರಭುವಿನ ಅಂಕೆಯಲ್ಲಿ ಇರತಕ್ಕಂಥವು. ಅವನೊಬ್ಬನೇ ಪರತರನಾದವನು. ತನ್ನ ಮೇಲೆ ಬೇರೆ ಯಾವ ನಿಯಂತ್ರಣವೂ ಇರದ ಸರ್ವ ಸ್ವತಂತ್ರ. ಅವನೇ ಸರ್ವೋನ್ನತ ನಿಯಂತ್ರಕ. ಜೀವಿಯು ಲೌಕಿಕ ಚಟುವಟಿಕೆಯು ಅನಾದಿಯಾದದ್ದು. ಆದರೆ ಅದನ್ನು ಆಧ್ಯಾತ್ಮಿಕ ಗುಣವನ್ನಾಗಿ ಪರಿವರ್ತಿಸಿ ತಿದ್ದಬಹುದು. ಇದರಿಂದಾಗಿ ಅದು ತನ್ನ ಭೌತಿಕ ಗುಣಾತ್ಮದ ಪ್ರಕ್ರಿಯೆಯನ್ನು ಕಳೆದುಕೊಳ್ಳಬಹುದು. ಭಗವಂತ ಮತ್ತು ಜೀವಿ ಇಬ್ಬರು ಪ್ರಜ್ಞೆ ಉಳ್ಳವರು. ಗುರುತಿಸುವ ಶಕ್ತಿಯನ್ನ ಜೀವಂತ ಶಕ್ತಿಯಾಗಿ ಅರಿವಿಗೆ ಬರುವವರು. ಜೀವಂತ ಶಕ್ತಿಯಾಗಿ ಅರಿವಿಗೆ ಬರುವವರು. ಆದರೆ ಜೀವಿಯು ಪ್ರಕೃತಿ ನಿಯಮಾಧೀನವಾಗಿ, ಅಂದರೆ ಮಹತ್ತತ್ವಕ್ಕೆ ಬದ್ಧವಾಗಿ ತಾನು ಭಗವಂತನಿಗಿಂತ ಬೇರೆ ಎಂದು ತಪ್ಪಾಗಿ ಗುರುತಿಸಿಕೊಳ್ಳುತ್ತಾನೆ. ಇಡೀ ವೇದಜ್ಞಾನದ ಯೋಜನೆಯೇ ಇಂಥದೊಂದು ತಪ್ಪು ಗ್ರಹಿಕೆಯನ್ನು ನಿವಾರಿಸುವಂತಹುದು. ಜೀವಿಯು ತನ್ನ ಜಡದೊಂದಿಗೆ ಸಮೀಕರಿಸಿಕೊಳ್ಳುವ ಮಾಯೆಯಿಂದ ಬಿಡುಗಡೆ ಮಾಡುವ ಗುರಿಯನ್ನ ಜೀವಿಗಳ ಹೊಣೆಯರಿತ ಇಡೀ ವೇದಜ್ಞಾನದ ಯೋಜನೆಯೇ ಇಂಥದೊಂದು ತಪ್ಪು ಗ್ರಹಿಕೆಯನ್ನು ನಿವಾರಿಸುವಂತಹುದು. ಜೀವಿಯು ತನ್ನನ್ನು ಜಡದೊಂದಿಗೆ ಸಮೀಕರಿಸಿಕೊಳ್ಳುವ ಮಾಯೆಯಿಂದ ಬಿಡುಗಡೆ ಮಾಡುವ ಗುರಿಯನ್ನು ಅದು ಇಟ್ಟುಕೊಂಡಿದೆ. ಜ್ಞಾನ ವೈರಾಗ್ಯಗಳಿಂದ ಆ ಭ್ರಮೆಯನ್ನ ಹೋಗಲಾಡಿಸಿಕೊಂಡಾಗ ಜೀವಿಗಳು ಹೊಣೆಯರಿತ ಕರ್ತರು, ಭೋಕ್ತರು ಎರಡೂ ಆಗಿದ್ದಾರೆ. ಭಗವಂತನ ಭೋಕ್ತೃತ್ವವು ಸತ್ಯವಾದದ್ದು. ಜೀವಿಯಲ್ಲಾದರೂ ಅದು ಕೇವಲ ಅಪೇಕ್ಷೆಯಾಗಿ ನಿಲ್ಲುತ್ತದೆ. ಪ್ರಜ್ಞೆಯಲ್ಲಿ ದೇವನಿಗೂ ಜೀವಿಗೂ ನಡುವೆ ಇರುವ ವ್ಯತ್ಯಾಸವೇ ಅವೆರಡರ ವಿಶಿಷ್ಟ ಭೇದ. ಇಲ್ಲದೆ ಹೋದರೆ ಜೀವಿಗೂ ಭಗವಂತನಿಗೂ ಯಾವ ವ್ಯತ್ಯಾಸವೂ ಇರುವುದಿಲ್ಲ. ಹೀಗಾಗಿ ಜೀವಿಯು ಶಾಶ್ವತವಾಗಿ
ಏಕಕಾಲದಲ್ಲಿ ಭಿನ್ನನೂ ಆಗಿದ್ದಾನೆ, ಅಭಿನ್ನನೂ ಆಗಿದ್ದಾನೆ. ಇಡೀ ಭಗವದ್ಗೀತೆಯ ಉಪದೇಶವು ಈ ತತ್ವದ ಮೇಲೆ ನಿಂತಿದೆ. ಭಗವದ್ಗೀತೆಯಲ್ಲಿ ಭಗವಂತ, ಜೀವಿ ಇಬ್ಬರನ್ನು ಸನಾತನ ಅಥವಾ ಶಾಶ್ವತ ಎಂದು ವರ್ಣಿಸಲಾಗಿದೆ. ಬೌದ್ಧ ಆಕಾಶದಿಂದ ಬಹುದೂರದಲ್ಲಿರುವ ಪ್ರಭುವಿನ ಧಾಮವನ್ನು ಸನಾತನ ಎಂದು ವರ್ಣಿಸಿದೆ. ಜೀವಿಯನ್ನು ಭಗವಂತನ ಸನಾತನ ಧಾಮದಲ್ಲಿರಲು ಆಹ್ವಾನಿಸಲಾಗುತ್ತದೆ. ಮುಕ್ತಾತ್ಮದ ಚಟುವಟಿಕೆಯು ಕಂಡುಬರುವ ಆ ಭಗವದ್ಧಾಮಕ್ಕೆ ಜೀವಿಯು ಹೋಗಲು ಸಹಾಯ ಮಾಡುವ ಪ್ರಕ್ರಿಯೆಯನ್ನು ಸನಾತನ ಧರ್ಮ ಎಂದು ಕರೆಯಲಾಗಿದೆ. ತನ್ನನ್ನು ಜಡದೊಂದಿಗೆ ಸಮೀಕರಿಸಿಕೊಳ್ಳುವ ಮಿಥ್ಯಾ ಕಲ್ಪನೆಯಿಂದ ಮುಕ್ತವಾಗದೆ ಅವನು ಭಗವಂತನ ಶಾಶ್ವತ ಧಾಮಕ್ಕೆ ಹೋಗಲು ಸಾಧ್ಯವಿಲ್ಲ. ಈ ಪರಿಪೂರ್ಣತೆಯ ಹಂತವನ್ನು ಸಾಧಿಸುವುದು ಹೇಗೆ ಎನ್ನುವುದರ ಕಡೆಗೆ ಭಗವದ್ಗೀತೆಯು ನಮಗೆ ಸುಳಿವು ಕೊಡುತ್ತದೆ. ಜಡದೊಂದಿಗೆ ಗುರುತಿಸುವ ಮಿಥ್ಯಾಕಲ್ಪನೆಯಿಂದ ಬಿಡುಗಡೆ ಹೊಂದುವ ಪ್ರಕ್ರಿಯೆಯನ್ನು ಬೇರೆ ಬೇರೆ ಹಂತಗಳಲ್ಲಿ ಸಕಾಮ ಕರ್ಮ, ಅನುಭವ ಗಮ್ಯ ದರ್ಶನ ಮತ್ತು ಭಕ್ತಿ ಸೇವೆ ಎಂದು ಕರೆಯಲಾಗಿದೆ. ಈ ಪ್ರಕ್ರಿಯೆಯು ದಿವ್ಯ ಸಾಕ್ಷಾತ್ಕಾರದವರೆಗೂ ಹೋಗುತ್ತದೆ. ಈ ಎಲ್ಲ ಅಂಶಗಳನ್ನು ಭಗವಂತನೊಂದಿಗೆ ಸಂಬಂಧಗೊಳಿಸಿದಾಗ ಇಂತಹ ದಿವ್ಯ ಸಾಕ್ಷಾತ್ಕಾರ ಸಂಭವಿಸುತ್ತದೆ. ವೇದದಲ್ಲಿ ನಿರೂಪಿಸಿರುವಂತೆ ಮಾನವನಿಗೆ ವಿಧಿಸಿರುವ ಕರ್ತವ್ಯಗಳು ಬದ್ಧಜೀವಿಗಳು ಅಥವಾ ಪಾಪಪೂರಿತ ಮನಸ್ಸನ್ನ ಕ್ರಮೇಣ ಶುದ್ಧೀಕರಿಸಿ ಅವನನ್ನ ಜ್ಞಾನದ ಹಂತಕ್ಕೆ ಏರಿಸುತ್ತವೆ. ಈ ಪ್ರಕ್ರಿಯೆಯು ದಿವ್ಯ ಸಾಕ್ಷಾತ್ಕಾರದವರೆಗೆ ಹೋಗುತ್ತದೆ. ಈ ಎಲ್ಲ ಅಂಶಗಳು ಭಗವಂತನೊಂದಿಗೆ ಸಂಬಂಧಗೊಳಿಸಿದಾಗ ಇಂತಹ ದಿವ್ಯ ಸಾಕ್ಷಾತ್ಕಾರ ಸಂಭವಿಸುತ್ತದೆ. ವೇದದಲ್ಲಿ ನಿರೂಪಿಸಿರುವಂತೆ ಮಾನವನಿಗೆ ವಿಧಿಸಿರುವ ಕರ್ತವ್ಯಗಳು ಬದ್ಧಜೀವಿಯ ಪಾಪಪೂರಿತ ಮನಸ್ಸನ್ನ ಕ್ರಮೇಣ ಶುದ್ಧೀಕರಿಸಿ ಅವನನ್ನು ಜ್ಞಾನದ ಹಂತಕ್ಕೆ ಏರಿಸುತ್ತವೆ. ಜ್ಞಾನ ಸಂಪಾದನೆಯ ಶುದ್ಧೀಕೃತ ಹಂತವೇ ಭಗವಂತನನ್ನ ಭಕ್ತಿಪೂರ್ವಕವಾಗಿ ಸೇವಿಸುವ ಆಧಾರವಾಗುತ್ತದೆ. ಬದುಕಿನ ಸಮಸ್ಯೆಗಳನ್ನು ಪರಿಹರಿಸಲು ಮಾರ್ಗಗಳನ್ನು ಜೀವಿಯು ಎಲ್ಲಿಯವರೆಗೆ ಹುಡುಕುತ್ತಲೇ ಇರುತ್ತಾನೆಯೋ ಅಲ್ಲಿಯವರೆಗೆ ಅವನ ತಿಳುವಳಿಕೆಯನ್ನು ಜ್ಞಾನ ಅಥವಾ ಪರಿಶುದ್ಧವಾದ ಅರಿವು ಎಂದು ಕರೆಯಲಾಗುತ್ತದೆ. ಆದರೆ ಬದುಕಿನ ವಾಸ್ತವಿಕ ಪರಿಹಾರವನ್ನ ಅರಿತ ಅನಂತರ ಅವನು ಭಗವಂತನ ಭಕ್ತಿಯುತ ಸೇವೆಯಲ್ಲಿ ನಿರತನಾಗುತ್ತಾನೆ. ಭಗವದ್ಗೀತೆಯು ಜಡ ತತ್ವಗಳಿಂದ ಆತ್ಮವನ್ನು ಬೇರ್ಪಡಿಸುವ ಮೂಲಕ ಜೀವನದ ಸಮಸ್ಯೆಗಳನ್ನು ಕುರಿತು ಪ್ರಾರಂಭವಾಗುತ್ತದೆ. ಎಲ್ಲ ಪರಿಸ್ಥಿತಿಗಳಲ್ಲಿಯೂ ಆತ್ಮವು ಅವಿನಾಶಿಯಾದುದು ಎಂಬುದನ್ನು ತರ್ಕಬದ್ಧವಾಗಿ ಮತ್ತು ವಿಚಾರಪೂರ್ಣವಾಗಿ ಸಮರ್ಥಿಸುತ್ತದೆ. ಜಡವೇ ಆಗಿರುವ ಹೊರ ಆವರಣವೆನಿಸಿರುವ ಶರೀರ ಮತ್ತು ಮನಸ್ಸು ದುಃಖಮಯವಾದ ಮತ್ತೊಂದು ಅವಧಿಯ ಭೌತಿಕ ಅಸ್ತಿತ್ವಕ್ಕೆ ಬದಲಾವಣೆ ಹೊಂದುತ್ತದೆ. ಆದ್ದರಿಂದ ಭಗವದ್ಗೀತೆಯ ಉದ್ದೇಶ ಹಲವು 10 ಬಗೆಯ ಸಂಕಟಗಳನ್ನು ನಿವಾರಿಸುವುದೇ ಆಗಿದೆ. ಅರ್ಜುನನು ಹೀಗೆ ಕುರುಕ್ಷೇತ್ರ ಯುದ್ಧ ಕಾಲದಲ್ಲಿ ಪ್ರಭುವು ತನಗೆ ಬೋಧಿಸಿದ ಮಹಾಜ್ಞಾನವನ್ನು ಮತ್ತೆ ಈಗ ಆಶ್ರಯಿಸಿದನು. ಶ್ಲೋಕ 28. ಸೂತ ಉವಾಚ ಏವಂ ಚಿಂತಯತೋ ಜಿಷ್ಣು ಕೃಷ್ಣಪಾದ ರಸೋರುಹಂ ಸೌಹಾರ್ದೇನಾತಿ ಗಾಢೇನ ಶಾಂತಾಸಿದ್ವಿಮಲಾಮತಿ. ಸೂತ ಉವಾಚ. ಸೂತ ಮುನಿಗಳು ಹೇಳಿದರು. ಏವಂ ಹೀಗೆ ಚಿಂತಯತ ಉಪದೇಶಗಳನ್ನು ಚಿಂತಿಸುತ್ತಿರುವಾಗ ಜಿಷ್ಣು ದೇವೋತ್ತಮ ಪರಮಪುರುಷನ ಕೃಷ್ಣ ಪಾದ ಶ್ರೀಕೃಷ್ಣನ ಪಾದಗಳ ಸರೋರುಹಂ ಕಮಲಗಳನ್ನ ಸೌಹಾರ್ದೇನ ಗಾಢವಾದ ಸ್ನೇಹದಿಂದ ಅತಿ ಗಾಢೇನ ಅತ್ಯಂತ ಆಪ್ತ ಭಾವದಲ್ಲಿ ಶಾಂತಗೊಳಿಸಿ ಆಸಿತ್ ಆಯಿತು ವಿಮಲ ಯಾವ ಐಹಿಕ ಕಲ್ಮಶವೂ ಇಲ್ಲದೆ ಮತಿಹಿ ಮನಸ್ಸು. ಅನುವಾದ. ಸೂತ ಮುನಿಗಳು ಹೇಳಿದರು. ಹೀಗೆ ತನ್ನ ಮೇಲಿನ ಗಾಢ ಸ್ನೇಹದಿಂದ ಶ್ರೀಕೃಷ್ಣನು ನೀಡಿದ ಉಪದೇಶವನ್ನ ಕುರಿತು ಆಳವಾಗಿ ಆಲೋಚನೆ ಮಾಡುತ್ತಾ ಅವನ ಚರಣ ಕಮಲಗಳನ್ನೇ ನೆನೆಯುತ್ತಾ ಅರ್ಜುನನ ಮನಸ್ಸು ಶಾಂತವಾಯಿತು.
ಸಕಲ ಲೌಕಿಕ ಮಲಿನತೆಗಳಿಂದ ಮುಕ್ತವಾಯಿತು. ಭಾವಾರ್ಥ: ಪ್ರಭುವು ಪರತರನಾದ್ದರಿಂದ ಅವನನ್ನು ಕುರಿತು ಆಳವಾಗಿ ಧ್ಯಾನ ಮಾಡುವುದೇ ಯೋಗ ಸಮಾಧಿಗೆ ಸಮನಾಗುತ್ತದೆ. ಪ್ರಭು ಬೇರೆಯಲ್ಲ. ಅವನ ನಾಮ, ರೂಪ, ಗುಣ, ಲೀಲೆ, ಪರಿವಾರವಾಗಲಿ ಕಾರ್ಯಗಳಾಗಲಿ ಬೇರೆಯಲ್ಲ. ಅರ್ಜುನನು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಶ್ರೀಕೃಷ್ಣ ಪ್ರಭುವು ತನಗೆ ಮಾಡಿದ ದಿವ್ಯ ಬೋಧನೆಯನ್ನು ಕುರಿತು ಚಿಂತನೆ ನಡೆಸತೊಡಗಿದನು. ಕೇವಲ ಆ ಬೋಧನೆಗಳೇ ಅವನ ಮನಸ್ಸಿನಿಂದ ಎಲ್ಲ ಬಗೆಯ ಭೌತಿಕ ಕಲ್ಮಶಗಳನ್ನು ತೆಗೆದುಹಾಕಿದವು. ಭಗವಂತನು ಸೂರ್ಯನ ಹಾಗೆ. ಸೂರ್ಯನು ಕಾಣಿಸಿಕೊಳ್ಳುವುದೆಂದರೆ ಆ ಕೂಡಲೇ ಕತ್ತಲೆಯ ಅಥವಾ ಅಜ್ಞಾನದ ವಿನಾಶ ಎಂದರ್ಥ. ಭಕ್ತನ ಮನಸ್ಸಿನಲ್ಲಿ ಪ್ರಭು ದರ್ಶನವಾದ ಕ್ಷಣವೇ ಯಾತನಾಪೂರ್ಣವಾದ ಭೌತಿಕ ಪರಿಣಾಮಗಳನ್ನು ಅದು ಒಡೆದು ಓಡಿಸುತ್ತದೆ. ಆದ್ದರಿಂದಲೇ ಚೈತನ್ಯ ಮಹಾಪ್ರಭುಗಳು ಭೌತಿಕ ಜಗತ್ತಿನ ಎಲ್ಲ ಮಲಿನತೆಗಳಿಂದ ರಕ್ಷಿಸಿಕೊಳ್ಳಲು ನಿರಂತರವಾಗಿ ಭಗವಂತನ ನಾಮವನ್ನು ಉಚ್ಚರಿಸುತ್ತಲೇ ಇರಬೇಕೆಂದು ಹೇಳಿದ್ದಾರೆ. ಪ್ರಭುವಿನ ವಿರಹವು ಭಕ್ತನಿಗೆ ನಿಸ್ಸಂದೇಹವಾಗಿ ಯಾತನೆಯನ್ನು ಉಂಟು ಮಾಡುತ್ತದೆ. ಆದರೆ ಆ ಚಿಂತೆಯು ಪ್ರಭುವಿನೊಂದಿಗೆ ಸಂಬಂಧಪಟ್ಟಿರುವುದರಿಂದ ಅದಕ್ಕೊಂದು ನಿರ್ದಿಷ್ಟ ಅಲೌಕಿಕ ಪರಿಣಾಮವಿದೆ. ಅದು ಹೃದಯವನ್ನ ಶಾಂತಗೊಳಿಸುತ್ತದೆ. ಈ ರೀತಿಯಲ್ಲಿ ಭಗವಂತನ ಅಗಲಿಕೆಯ ಯೋಜನೆಗಳು ಕೂಡ ಅಲೌಕಿಕ ಶಾಂತಿಯ ಆಕಾರಗಳಾಗಬಲ್ಲವು. ಅವುಗಳನ್ನ ಭೌತಿಕ ವಿರಹದ ಮಲಿನ ಭಾವನೆಗಳೊಂದಿಗೆ ಹೋಲಿಸಲು ಬರುವುದಿಲ್ಲ. ಶ್ಲೋಕ 29. ವಾಸುದೇವಾಂಗ್ರಿ ಅನುಧ್ಯಾನ ಪರಿಹಿತ ರಂಹಸ ಭಕ್ತ್ಯಾ ನಿರ್ಮತಿತಾ ಶೇಷ ಕಷಾಯ ದಿಷಣೋರ್ಜುನ. ವಾಸುದೇವ ಆಂಗ್ರಿ, ಭಗವಂತನ ಪಾದಕಮಲಗಳಲ್ಲಿ ಅನುಧ್ಯಾನ, ನಿರಂತರ ಸ್ಮರಣೆಯಿಂದ ಪರಿಭ್ರಮಿತ ವಿಸ್ತರಿಸಿದ ರಂಹಸ, ಅತ್ಯಂತ ವೇಗವುಳ್ಳ ಭಕ್ತಿಯಿಂದ ನಿರ್ಮತಿತ ಅಡಗಿಸಿದ, ಅಶೇಷ ಅಪರಿಮಿತ ಕಷಾಯ ಪ್ರಭಾವದ ದೀಕ್ಷಣ ಮತಿಯುಳ್ಳ ಅರ್ಜುನನು. ಅನುವಾದ: ಶ್ರೀಕೃಷ್ಣ ಪ್ರಭುವಿನ ಚರಣಕಮಲಗಳನ್ನು ಹೀಗೆ ಸತತವಾಗಿ ಸ್ಮರಿಸುವುದರಿಂದ ಅರ್ಜುನನ ಭಕ್ತಿಯು ಹೆಚ್ಚಿತು. ಅವನ ಆಲೋಚನೆಯಲ್ಲಿದ್ದ ಎಲ್ಲ ಬಗೆಯ ಕಲ್ಮಶಗಳು ಅಡಗಿದವು. ಭಾವಾರ್ಥ: ಮನಸ್ಸಿನಲ್ಲಿ ಮೂಡುವ ಭೌತಿಕವಾದ ಕಾಮನೆಗಳು ಕ್ಷುಲ್ಲಕವಾದವು. ಆ ಮಲಿನತೆಯಿಂದಾಗಿ ಜೀವಿಯು ಅನೇಕ ಸಂಗತ ಅಸಂಗತ ವಿಚಾರಗಳನ್ನು ಎದುರಿಸಬೇಕಾಗುತ್ತದೆ. ಅವು ಆಧ್ಯಾತ್ಮಿಕ ವ್ಯಕ್ತಿತ್ವದ ಅಸ್ತಿತ್ವವನ್ನೇ ನಿರುತ್ಸಾಹಗೊಳಿಸುತ್ತದೆ. ಒಂದಾದ ಮೇಲೊಂದರಂತೆ ಹಲವು ಜನ್ಮಗಳಲ್ಲಿ ಆತ್ಮವು ಮಿಥ್ಯೆಯೂ ಅನಿತ್ಯವೂ ಆದ ಅನೇಕ ಪ್ರಿಯ ಅಪ್ರಿಯ ಅಂಶಗಳ ಬಂಧನದಲ್ಲಿ ಸಿಲುಕಿಕೊಳ್ಳುತ್ತದೆ. ನಮ್ಮ ಲೌಕಿಕ ಬಯಕೆಗಳ ಪ್ರತಿಕ್ರಿಯೆಯಿಂದಾಗಿ ಅವು ಸಂಚಿತವಾಗುತ್ತವೆ. ಆದರೆ ಭಕ್ತಿ ಸೇವೆಯಿಂದ ನಾವು ಭಗವಂತನ ವಿವಿಧ ಶಕ್ತಿಗಳೊಂದಿಗೆ ಅವನ ಸಂಪರ್ಕವನ್ನು ಸಾಧಿಸಿದಾಗ ಲೌಕಿಕ ಕಾಮನೆಗಳ ನಗ್ನ ರೂಪಗಳು ಬಯಲಿಗೆ ಬಂದು ಬಿಡುತ್ತವೆ ಮತ್ತು ಬುದ್ಧಿಯು ಶಾಂತವಾಗಿ ಅದರ ನಿಜ ಸ್ವರೂಪವು ಪ್ರಕಟವಾಗುತ್ತದೆ. ಅರ್ಜುನನು ತನ್ನ ಗಮನವನ್ನು ಪ್ರಭುವಿನ ಉಪದೇಶದ ಕಡೆಗೆ ತಿರುಗಿಸಿದೊಡನೆಯೇ ಅವುಗಳನ್ನು ಭಗವದ್ಗೀತೆಯಲ್ಲಿ ಒತ್ತಿ ಹೇಳುವುದರಿಂದ ಪ್ರಭುವಿಗೂ ಅವನಿಗೂ ಇದ್ದ ನಿಜವಾದ ನಿತ್ಯ ಸಂಬಂಧದ ಸ್ವರೂಪವು ಬೆಳಕಿಗೆ ಬಂದಿತು. ಎಲ್ಲ ಬಗೆಯ ಭೌತಿಕ ಮಲಿನತೆಗಳಿಂದ ಬಿಡುಗಡೆಯಾದಂತೆ ಅವನಿಗೆ ಅನುಭವವಾಯಿತು. ಶ್ಲೋಕ 30. ಗೀತಂ ಭಗವತಾ ಜ್ಞಾನಂ ಯತ್ತತ್ ಸಂಗ್ರಾಮಮೂರ್ಧನಿ ಕಾಲಕರ್ಮ ತಮೋರುದ್ಧಂ ಪುನರದ್ಯ ಗಮತ್ ಪ್ರಭು.
ಗೀತಂ ಉಪದೇಶಿಸಲ್ಪಟ್ಟ ಭಗವತ ದೇವೋತ್ತಮ ಪುರುಷನಿಂದ ಜ್ಞಾನಂ ದಿವ್ಯ ಜ್ಞಾನವನ್ನು ಯಾವುದು ತತ್ ಅದು ಸಂಗ್ರಾಮ ಮೂರ್ಧನಿ ರಣರಂಗದ ನಡುವಿನಲ್ಲಿ ಕಾಲ ಕರ್ಮ ಕಾಲ ಮತ್ತು ಕ್ರಿಯೆಗಳೆಂಬ ತಮರುದ್ಧಂ ಕತ್ತಲೆಯಿಂದ ಆವೃತವಾದ ಪುನಃ ಅದ್ಯಗಮತ್ ಮತ್ತೆ ಚೈತನ್ಯಗೊಳಿಸಿದನು. ಪ್ರಭು ಅವನ ಇಂದ್ರಿಯಗಳ ಪ್ರಭುವು. ಅನುವಾದ: ಪ್ರಭುವಿನ ಲೀಲೆಗಳಿಂದ, ಅವನ ಕಾರ್ಯಚಟುವಟಿಕೆಗಳಿಂದ ಮತ್ತು ಈಗ ಅವನು ಕಣ್ಮರೆಯಾಗಿರುವುದರಿಂದ ಅರ್ಜುನನು ದೇವೋತ್ತಮ ಪರಮಪುರುಷನು ಬಿಟ್ಟು ಹೋದ ಬೋಧನೆಯನ್ನು ಮರೆತು ಬಿಟ್ಟಿದ್ದಂತೆ ತೋರಿತು. ಆದರೆ ವಾಸ್ತವ ಸಂಗತಿ ಆಗಿರಲಿಲ್ಲ. ಮತ್ತೆ ಅವನು ತನ್ನ ಇಂದ್ರಿಯಗಳ ಒಡೆಯನಾದನು. ಭಾವಾರ್ಥ: ಬದ್ಧ ಜೀವವು ಕಾಮ್ಯ ಕರ್ಮಗಳಿಂದ ಮುಚ್ಚಿಕೊಂಡಿರುತ್ತದೆ. ಶಾಶ್ವತವಾದ ಕಾಲದ ಶಕ್ತಿಯೇ ಅದಕ್ಕೆ ಕಾರಣ. ಆದರೆ ಪರಮಪ್ರಭುವು ಭೂಮಿಯಲ್ಲಿ ಅವತರಿಸಿದಾಗ ಅವನು ಕಾಲದಿಂದ ಪ್ರಭಾವಿತನಾಗುವುದಿಲ್ಲ. ಅಂದರೆ ಭೂತ, ವರ್ತಮಾನ, ಭವಿಷ್ಯತ್ತುಗಳ ಭೌತಿಕ ಕಲ್ಪನೆಯು ಅವನ ಮೇಲೆ ಪ್ರಭಾವವನ್ನು ಬೀರುವುದಿಲ್ಲ. ಪ್ರಭುವಿನ ಕಾರ್ಯಗಳು ನಿತ್ಯವಾದವು. ಅವನ ಆತ್ಮಮಾಯ ಅಥವಾ ಅಂತರಂಗ ಶಕ್ತಿಯ ಅಭಿವ್ಯಕ್ತಿಗಳು, ಲೀಲೆಗಳು ಅಥವಾ ಕಾರ್ಯಗಳೆಲ್ಲವೂ ಸ್ವಭಾವತಃ ಆಧ್ಯಾತ್ಮಿಕವಾದವು. ಜನಸಾಮಾನ್ಯರಿಗೆ ಅವರ ಲೌಕಿಕ ಕರ್ಮಗಳ ಮಟ್ಟದಲ್ಲೇ ಇರುವಂತೆ ತೋರುವವು. ಎದುರು ಪಕ್ಷದವರಂತೆಯೇ ಅರ್ಜುನ ಮತ್ತು ಕೃಷ್ಣರು ಕುರುಕ್ಷೇತ್ರ ಯುದ್ಧದಲ್ಲಿ ತೊಡಗಿದ್ದರು. ಆದರೆ ವಾಸ್ತವವಾಗಿ ಇಲ್ಲಿ ಪ್ರಭುವು ತನ್ನ ನಿತ್ಯ ಸಖನಾದ ಅರ್ಜುನನ ಜೊತೆಯಲ್ಲಿ ತನ್ನ ಅವತಾರೋದ್ದೇಶವನ್ನ ನೆರವೇರಿಸುತ್ತಿದ್ದನು. ಆದ್ದರಿಂದ ಮೇಲುನೋಟಕ್ಕೆ ಲೌಕಿಕ ಕರ್ಮವೆಂಬಂತೆ ತೋರಿದ ಅರ್ಜುನನ ಚಟುವಟಿಕೆಗಳು ಅವನನ್ನು ಆಧ್ಯಾತ್ಮಿಕ ನೆಲೆಯಿಂದ ದೂರ ಮಾಡಲಿಲ್ಲ. ಬದಲಿಗೆ ಭಗವಂತನ ಸ್ತುತಿಯನ್ನು ಅವನ ಪ್ರಜ್ಞೆಯಲ್ಲಿ ಮತ್ತೆ ಮೂಡಿಸಿದವು. ಅವನು ಆ ಹಾಡುಗಳನ್ನು ಕೃಷ್ಣನೇ ಹಾಡಿದ ರೀತಿಯಲ್ಲಿ ತನ್ನ ಅರಿವಿಗೆ ತಂದುಕೊಂಡನು. ಈ ಬಗೆಯ ಪ್ರಜ್ಞೆಯ ಪುನರ್ಜಾಗೃತಿಯನ್ನು ಭಗವದ್ಗೀತೆ 18.65ರಲ್ಲಿ ಪ್ರಭುವು ಹೀಗೆ ಖಚಿತಪಡಿಸಿದ್ದಾನೆ: ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂತೆ ಪ್ರತಿಜಾನೆ ಪ್ರಿಯೋ ಅಸಿಮೆ. ಮಾನವನು ಭಗವಂತನನ್ನು ಸದಾ ಸ್ಮರಿಸುತ್ತಿರಬೇಕು. ಮನಸ್ಸು ಅವನನ್ನ ಪ್ರತಿಕ್ಷಣವೂ ಮರೆಯಬಾರದು. ಭಕ್ತನಾಗಿ ಅವನಿಗೆ ನಮಸ್ಕಾರ ಮಾಡಬೇಕು. ಹಾಗೆ ಜೀವಿಸುವವನು ನಿಸ್ಸಂದೇಹವಾಗಿ ಅವನ ಚರಣ ಕಮಲಗಳಲ್ಲಿ ಆಶ್ರಯವನ್ನ ಪಡೆದು ಅವನ ಕೃಪೆಗೆ ಪಾತ್ರನಾಗುತ್ತಾನೆ. ಈ ನಿತ್ಯ ಸತ್ಯವನ್ನು ಸಂದೇಹಿಸಬೇಕಾಗಿಲ್ಲ. ಅರ್ಜುನನು ಆತ್ಮೀಯನಾದ ಸ್ನೇಹಿತನಾದುದರಿಂದ ಅವನಿಗೆ ಈ ರಹಸ್ಯವನ್ನ ಪ್ರಭುವು ಬೋಧಿಸಿದನು. ಅರ್ಜುನನಿಗೆ ತನ್ನ ಬಂಧುಗಳೊಂದಿಗೆ ಯುದ್ಧ ಮಾಡಲು ಇಷ್ಟವಿರಲಿಲ್ಲ. ಅವನು ಭಗವದುದ್ದೇಶಕ್ಕಾಗಿ ಯುದ್ಧವನ್ನ ಮಾಡಿದನು. ಅವನು ಉದ್ದಕ್ಕೂ ಮಾಡಿದ ಕೆಲಸ ಭಗವಂತನ ಅವತಾರೋದ್ದೇಶವನ್ನ ಈಡೇರಿಸಲು ಶ್ರಮಿಸುವುದು. ಆದ್ದರಿಂದ ಪ್ರಭುವು ಕಣ್ಮರೆಯಾದ ಮೇಲೆ ಕೂಡ ಅವನು ಅದೇ ಅಲೌಕಿಕ ಸ್ಥಿತಿಯಲ್ಲಿ ಇದ್ದು ಬಿಟ್ಟನು. ಅವನು ಭಗವದ್ಗೀತೆಯ ಉಪದೇಶವಾಣಿಯನ್ನ ಮರೆತು ಬಿಟ್ಟಿದ್ದಂತೆ ತೋರಿತು ಅಷ್ಟೇ. ಆದ್ದರಿಂದ ವ್ಯಕ್ತಿಯು ಬದುಕಿನಲ್ಲಿ ತನ್ನೆಲ್ಲ ಕಾರ್ಯಚಟುವಟಿಕೆಗಳನ್ನ ಭಗವದುದ್ದೇಶಕ್ಕೆ ತಕ್ಕುದಾದ ರೀತಿಯಲ್ಲಿ ಹೊಂದಿಸಿಕೊಳ್ಳಬೇಕು. ಹಾಗೆ ಮಾಡುವುದರಿಂದ ಅವನು ತನ್ನ ನಿಜದ ನೆಲೆಗೆ, ಭಗವಂತನ ಸನ್ನಿಧಿಗೆ ಹಿಂದಿರುಗುವ ಭರವಸೆಯು ದೊರಕುತ್ತದೆ. ಇದೇ ಬದುಕಿನ ಅತ್ಯುನ್ನತ ಪರಿಪೂರ್ಣತೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರಿಂದ ಕಿ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜೈ. ಗುರು ಮಹಾರಾಜ್ ಕಿ ಜೈ. ನಿತೈ ಗೌರ ಸೀತಾನಾಥ ಪ್ರೇಮಾನಂದೇ ಹರಿ ಹರಿ ಬೋಲ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು.